ಮಾಗಣಿತ ದೇವರಾಂಜಿನ ಸೋಮನಾಥ ದೇವರಿಗೆ ಶಿರಸಾಷ್ಟಾಂಗ ನಮಸ್ಕಾರ ಅಂಚನೆ ಕ್ಷೇತ್ರದ ಕೈಕಲಿಕ್ಕಿನ ಅಯ್ಯಪ್ಪ ಸ್ವಾಮಿಗೆ ಶಿರಸಾಷ್ಟಾಂಗ ನಮಸ್ಕಾರ ಕೈಕಲಿಕ್ಕಿನ ಮಹಾಂತ ದೇವರಿಗೆ ಶಿರಸಾಷ್ಟಾಂಗ ನಮಸ್ಕಾರ ಕ್ಷೇತ್ರದ ಕಣ್ಣಲೆಕ್ಕಿನ ಹುಲಿಗಗಳ ಹೊರಗಜ್ಜಗಳ ಭಕ್ತಿಪೂರ್ವಕವಾಗಿ ಭಕ್ತಿನ ಪರವಾಗಿ ಪ್ರಾರ್ಥನೆ ಬಂದ ಇನ್ನಿತ ದಿನ ಸುಮಾರು 24 ವರ್ಷದಿಂದ ಸ್ಥಾಪನೆ ಆಗಿನ ಈ ಹುಲಿಗನವರ ಅಂಚನೆ ಅಂಚೆ ಪುನಃ ಜೀರ್ಣಾಧಾರ ಮಾಡ್ಕೊಂಡ ಅನಿವಾರ್ಯತೆ ಆ ಸಂದರ್ಭದ್ದು ವೀಲ್ಯ ಪ್ರಶ್ನೆ ಮುಖಾಂತರ ಅಂಚನೆ ವರ್ಷವಾದಿ ಕೋಲ ಸಂದರ್ಭದ್ದು ನಮ್ಮ ತೀರ್ಮಾನ ಮಾಡ್ಕೊಂಡೇ ದೈವದ ಅನುವು ಬೇಕಂತು ವಿಗ್ಲೆಟ ಅನುವು ಬೇಕಂತು ನೆನಪಿನ ಲೆಕ್ಕನೆ ಸಮಿತಿ ವರ್ಗನ ಮಾಡ್ಕೊಂಡು ಇನ್ನಿತ ದಿನ ಈ ವಿಜ್ಞಾಪನೆ ಪತ್ರವನ್ನು ಬಿಡುಗಡೆ ಮಾಡ್ಕೊಂಡು ನಾನು ತುಂಬ ಮಾಡ್ಕೊಂಡಂಚಿನ ಕಾರ್ಯಕ್ರಮ ಮತ್ತು ನಿರ್ವಿಘ್ನವಾದ ಮನಪಾದ ಕೊಟ್ಟಿನ ಕೀರ್ತಿ ಕ್ಷೇತ್ರದ ಗುಳಿಗಲ್ಲ ಅಂಚನೆ ಕೊರಗಜ್ಜಲ್ಲ ನಿಖಿಲ್ನ ಕೈ ಕೊಡ್ತೀನಿ ನಂತರ ಓಟ ಗಣ್ಯರಲ್ಲಿ ಬರ್ತದೆ ಇಂಥ ಮನ್ಪುಣಂಚಿನ ಸೇವೆಯನ್ನು ಪೂರ್ಣವಾದ ಮನ್ಪುಣಂಚಿನ ಅವಕಾಶ ಮಂತು ಕೊಡ್ತಾರೆ ನನ್ನ ತುಂಬಕ್ಕಲ ಅಂಚನೆ ಮೂರು ಸೇರಿನ ಹಿರಿಯರನ್ನ ಒಳ್ಳೆಯರು ಅಷ್ಟನ್ನ ಆಶೀರ್ವಾದ ಅಂಚನೆ ನಿಖಿಲ್ನ ಆಶೀರ್ವಾದ ಮುಖಾಂತರ ಮೂರು ಮನ್ಪುಣಂಚಿನ ಕಾರ್ಯನು ಉತ್ತರೋತ್ತರ ಅಭಿವೃದ್ಧಿ ಮಂತ್ರಿ ಮನ್ಪಾದ ತೋಜಾತಿ ಬರಲಿ ಅನ್ಬಿಟ್ಟು ಗುಳಿಗಟ್ಲ ಅಂಚೆ ಅಜ್ಜಟ್ಲ ಭಕ್ತಿಪೂರ್ವಕವಾಗಿ ಭಕ್ತಿಯನ್ನ ಪರವಾಗಿ ಮನ್ಪಡ್ತೀವಿ ಸ್ವಾಮಿಗಳಿಗೆ ಅಧ್ಯಕ್ಷ ಮಂಟಪಂದು ಭಾಷೆ ಅಂತಾಗಿ ಪೂರ್ಣ ಏರಿಗಳ ಭಾಳ ಸಂದರ್ಭ ದೇವನಗಳನ್ನು ನಮ್ಮ ಬೇಡಿಕರನ್ನು ಬಾರಿ ಕೊಡುವುದು ಬೆಳಕೊಂಡ ಸುಮಾರು ಜನ ಗಣ್ಯತೆಯನ್ನು ಬೈದು ಇವತ್ತು ಸನ್ನಿಧಿ ಬಟ್ಟು ಅಪ್ಪನ ಇನ್ನೂ ಬಯಲ ಮನಸ್ಸು ಕೊಟ್ಟು ಅಪ್ಪೆಲ್ಲ ದಾಳನ್ನು ತಂದು ಸಮಸ್ಯೆ ಅಪ್ಪನಾಗ ಅಪ್ಪಲಿಗೆ ಆಯ್ತು ಆದಾಗ ಅಪ್ಪನ ಫ್ಯಾಮಿಲಿಗೆ ತಿಳಿಯಿತು ಸ್ವಲ್ಪನ್ನು ಇವತ್ತಿನ ಗುರಿಗಾಗಲ್ಲ ಅಂತ ಜನತೆನ ಅಧ್ಯಕ್ಷರಿರುವ ದಾಳು ಸಂದರ್ಭ ಅದನ್ನು ಲಕ್ಷಣ ಮಾಡ್ಕೊಂಡು ಬೇಳೆ ಸೊಪ್ಪು ಇಂಥ ಸೊಪ್ಪು ನಮ್ಮ ಕಣ್ಣಿ ಸೊಪ್ಪುಗಳು ಬೇರೆ ಲಾಭ ಮಾಡ್ಕೊಂಡು ಕಂಡಪಡ ಹೌದು ಸೋಮನಾಥ ದೇವರಿಗೆ ಶಿರಸಾಷ್ಟಾಂಗ ಮಹಾಂತ ಕಲ್ಪನಿಸಿನ ದೇವಿ ಮಹಾಂತರಿಗೆ ಶಿರಸಾಷ್ಟಾಂಗ ನಮಸ್ಕಾರ ಇನ್ನಿತ ದಿನ 24 ವರ್ಷದಿಂದ ಸ್ಥಾಪನೆ ನಿಂತಿನ ಈ ಅನಿವಾರ್ಯ ಕಾರಣಕ್ಕೆ ಜೀರ್ಣೋದ್ಧಾರ ಮಾಡ್ಕೊಡ అయితే ಹೆಚ್ಚು ಕಮ್ಮಿ ಐದು ಮಾತ ಮನ್ಕೊಂಡಂತಿನ ಯೋಗ್ಯ ಭಾಗ್ಯ ಕೂಡಿಸಿ ಬರ್ತಿನ ದಿನ ಬರ್ತಾನೆ ಐದನೇ ತರ ಊಟ ಗಣ್ಯ ವ್ಯಕ್ತಿ ಅಂಚನೆ ಹಿರಿಯರಂತ ಮಾಂತ್ಯರು ಒಟ್ಟಿಗೆ ಸೇರಂತ ಸೇರಿಸಿ ಆತನ ಆಶೀರ್ವಾದ ಮುಖಾಂತರ ಅಂಚನೆ ನಿಖಿನ ಆಶೀರ್ವಾದ ಮುಖಾಂತರ ಮತ್ತೆ ಕಾರ್ಯದಿಂದ ಈಗ ಆತ ಸಂದರ್ಭದ್ದು ರೋಗಿಯ ಸಮಸ್ಯೆ ಗೊತ್ತಿಲ್ಲ ದೂರ ಮಾಡಬಾರ್ದು ಕೊಡ್ತು ನೆಂತನ ಬೇರೆ ನಿರ್ವಿಘ್ನ ರೀತಿ ಮನಪಾದ ಕೊಡ್ತೀನಿ ಬಂತು ಈ ಘಟನೆ ಭಕ್ತಿಪೂರ್ವಕವಾಗಿ ಬಂತ ಒಂದು ಮುತ್ತಲೆ ಬಂದ ದಾವತ್ತು ಕಡುಪು ಪೂರದ ಗಣ್ಯ ಇತ್ತನಗಳು ನೇತೃತ್ವದ ದಾವಣಿ ತೊಂದರೆ ಬಾಲಕ ಸ್ವಾಮಿ ಅಜ್ಜಾರ ಸ್ವಾಮಿಗಳಿಗೆ ತಂದ ಅಂಚಿನ ಅಧ್ಯಕ್ಷರೆಲ್ಲ ದಾವಣಿ ಕೊರಡು ಬಾಳಿ ನನ್ಮಡ್ತಿರ್ತಾರೆ ಅಂಚಿನ ಪೂರ ಸುಮಾರು ಜನ ಬೈತಾರೆ ನಮ್ಮ ಗಣ್ಯ ದಾವಣಿ ತೊಂದರೆ ತನಕ ನಮ್ಮ ಒಂದು ಟೀಮ್ ಬಂದ ಹಾಕ್ಕೊಳ್ಳೋ ಟೀಮ್ ಸ್ವಾಮಿಗಳಿಗೆ ಸ್ವಾಮಿ ಅಜ್ಜನ ಟೀಮ್ ದಾವಣಿ ತೊಂದರೆ ಬಂದು ಗುಲಿಗೆಲ್ಲ ಜನ ಕೋಯಿನಲ್ಪನಕ್ಕೆ ಎದ್ದ ಸಾಯ ಕೋರ್ದು ಅಂಚಿನ ಹಚ್ಚಲ್ಲ ಅಂಚೆ ನಾಲ್ಕು ಬೇಲೆಗಳ ಏರಿಗಳ ದಾಲದ ಜವನೇರಿಗೆ ನಮ್ಮ ಸಮಿತ ಜವನೇರಿಗೆ ಅವರು ಅಧ್ಯಕ್ಷರವರು ದಾನ ತೊಂದರೆ ಬಲಕ ಅಂಚೆ ಈಟು ಜನ ವೈದ್ಯರು ಈ ದಾಲನಿ ಇಂಚಿನ ಹೆಚ್ಚಂತ ಎದ್ದ ರೀತಿ ನಡ್ಪಾಡ್ಕೊಂಡು ಆತನ ಬೇಲೆ ಹೋದರೆ ನಡ್ಪಾಡ್ಕೊಂಡೆ ಬಂದು ಅಧ್ಯಕ್ಷರೆಲ್ಲ ಹಂಗೆ ಮಾಡಿಕೊಂಡು ಅಂಚೆ ಕೂಡ ಸಾರ್ವಜನಿಕರು ಹಂಗೆ ಮಾಡಿಕೊಂಡು ಪ್ರಾರ್ಥನೆ ಈ ಶುಭ ಮುಂಜಾನೆಯ ವಂದನೆಗಳು. ಕ್ಷೇತ್ರದಲ್ಲಿ ನೆಲೆ ನಿಂತಿರತಕ್ಕಂತಹ ಶ್ರೀ ಗುಳಿಗ ಮತ್ತು ಕೊರಗಜ್ಜ ದೈವಗಳ ಆಶೀರ್ವಾದವನ್ನು ಬೇಡುತ್ತಾ ಇವತ್ತು ಶ್ರೀ ಗುಳಿಗ ಕೊರಗಜ್ಜ ಸೇವಾ ಸಮಿತಿ ಆಯೋಜನೆ ಮಾಡಿರತಕ್ಕಂಥ ವಿಜ್ಞಾಪನ ಪತ್ರ ಬಿಡುಗಡೆ ಸಮಾರಂಭ. ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳಿಕ್ಕಿರುವವರು ಶ್ರೀ ಗುಳಿಗ ಕೊರಗಜ್ಜ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರಾಗಿರುವಂಥ ಗೌರವಾನ್ವಿತ ಶ್ರೀ ರವಿ ರೈ ಪಜೀರಿಯವರು. ದೀಪ ಪ್ರಜ್ವಲನೆ ಮಾಡಲಿಕ್ಕೆ ಬಂದಿರತಕ್ಕಂಥವರು ನಮ್ಮ ಸ್ಥಳೀಯ ಶ್ರೀ ರಾಮಕೃಷ್ಣ ಪ್ರೌಢಶಾಲೆ ಹರೇಕಳ ಇದರ ನಿವೃತ್ತ ಮುಖ್ಯ ಶಿಕ್ಷಕರಾಗಿರತಕ್ಕಂಥ ಗೌರವಾನ್ವಿತ ಶ್ರೀ ರವೀಂದ್ರ ರೈ ಕಲಿಮಾರಿಯವರು.
ಪ್ರಾಸ್ತಾವಿಕ ನುಡಿಯನ್ನು ನಮ್ಮ ಮುಂದೆ ಪ್ರಸ್ತಾಪನೆ ಮಾಡಲಿಕ್ಕೆ ಬರ್ತಾರೆ. ಶ್ರೀ ಗುಳಿಗ ಕೊರಗಜ್ಜ ಸೇವಾ ಸಮಿತಿ ರಿಜಿಸ್ಟರ್ಡ್ ಅಸೇಗೋಳಿ ಇದರ ಅಧ್ಯಕ್ಷರಾದಂತಹ ಗೌರವಾನ್ವಿತ ಭಾಸ್ಕರ ಕೆ ಗುಡ್ಡೆಮಾರಿ ಇವರು, ಹಾಗೆ ಇವತ್ತಿನ ವೇದಿಕೆಯಲ್ಲಿ ಬಹಳ ಗಣ್ಯ ಅತಿಥಿಗಳಾಗಿ ನಮ್ಮ ಜೊತೆಯಲ್ಲಿ ಉಪಸ್ಥಿತಿರುವಂಥವರು ಶ್ರೀ ಮಹಾಮಾಯಿ ಕ್ಷೇತ್ರ ಶಾಂತಿಪಲಿಕೆ ವರ್ಕಾಡಿ ಇದರ ಬ್ರಹ್ಮ ಕಲಶೋತ್ಸವ ಸಮಿತಿಯ ಅಧ್ಯಕ್ಷರಾದಂತಹ ಶ್ರೀ ಜಯಪ್ರಕಾಶ್ ಶೆಟ್ಟಿ ಭಂಡಾರಮನೆಯವರು, ಶ್ರೀ ಸುರೇಶ್ ಚೌಟ ಬಂಟರು ಸಂಘ ಉಳ್ಳಾಳ ವಲಯದ ಇದರ ಅಧ್ಯಕ್ಷರು, ಶ್ರೀ ಅಯ್ಯಪ್ಪ ಸೇವಾ ಟ್ರಸ್ಟ್ ಅಸೇಗೋಳಿ ಇದರ ಗೌರವಾಧ್ಯಕ್ಷ ಅಂತ ಶ್ರೀ ಸೀತಾರಾಮ್ ಶೆಟ್ಟಿ ನೆತ್ತಿಲ ಬಾಳಿಕೆ, ಶ್ರೀ ಅಯ್ಯಪ್ಪ ಸ್ವಾಮಿ ಸೇವಾ ಟ್ರಸ್ಟ್ ಅಸೇಗೋಳಿ ಇದರ ಟ್ರಸ್ಟಿಗಳು ಸಾಮಾಜಿಕ ಕಾರ್ಯಕರ್ತರು ಆಗಿರತಕ್ಕಂಥ ಗೌರವಾನ್ವಿತ ಶ್ರೀ ಪ್ರಶಾಂತ್ ಕಾಜವಮಿ ತಕೋಡಿ, ಶ್ರೀ ಉಳ್ಳಾಲ್ ಚಮ್ಮನವರ ಕ್ಷೇತ್ರ ಬೋಳ್ಮ ಇದರ ಅಧ್ಯಕ್ಷರಾಗಿರತಕ್ಕಂಥ ಗೌರವಾನ್ವಿತ ಪ್ರಸಾದ್ ರಾಯ್ ಕಲ್ಲಿಮಾರ್, ಹಾಗೆ ಜಂಟಿ ಸಮಿತಿಯ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಪ್ರತಾಪ್ KS, ಹಾಗೆ ಜಂಟಿ ಸಮಿತಿಯ ಕೋಶಾಧಿಕಾರಿಗಳಾಗಿರತಕ್ಕಂಥ ಶ್ರೀ ಶೈಲೇಶ್ ಅಂಚನ್, ಇವರೆಲ್ಲರೂ ಕೂಡ ಇವತ್ತು ನಮ್ಮ ಕಾರ್ಯಕ್ರಮದ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಶ್ರೀ ಗುಳಿಗ ಕೊರಗಜ್ಜ ಸೇವಾ ಸಮಿತಿ ಅಸೇಗೋಳಿ ಆತ್ಮೀಯರೇ, ಉಳ್ಳಾಳ ತಾಲೂಕಿನ ಕೊಣಾಜ ಗ್ರಾಮದ ಅಸೇಗೋಳಿಯಲ್ಲಿ ಆರಾಧಿಸಿಕೊಂಡು ಬರುತ್ತಿರುವ ಶ್ರೀ ಗುಳಿಗ ಕೊರಗಜ್ಜ ದೈವಗಳ ಜೀರ್ಣೋದ್ಧಾರ ಹಾಗೂ ಪ್ರತಿಷ್ಠಾ ಕಾರ್ಯಕ್ರಮಗಳನ್ನು ನಡೆಸುವ ಬಗ್ಗೆ ತೀರ್ಮಾನಿಸಲಾಗಿದ್ದು, ಅದರಂತೆ ಶ್ರೀ ಗುಳಿಗ ದೈವಕ್ಕೆ ಚಿನ್ನದ ಆಭರಣ ಹಾಗೂ ಶ್ರೀ ಕೊರಗಜ್ಜ ದೈವಕ್ಕೆ ಚಿನ್ನದ ಮುಟ್ಟಾಳೆಯನ್ನು ಸಮರ್ಪಿಸುವ ಬಗ್ಗೆ ಸಂಕಲ್ಪಿಸಲಾಗಿದೆ. ಶ್ರೀ ಕ್ಷೇತ್ರದ ಜೀರ್ಣೋದ್ಧಾರ ಕಾರ್ಯಕ್ಕೆ ಸುಮಾರು 50 ಲಕ್ಷ ರೂಪಾಯಿ ಖರ್ಚನ್ನು ಅಂದಾಜಿಸಲಾಗಿದ್ದು, ಈಗಾಗಲೇ ಶ್ರೀ ಗುಳಿಗ ಕೊರಗಜ್ಜ ಜೀರ್ಣೋದ್ಧಾರ ಸಮಿತಿಯನ್ನು ಅದಕ್ಕೋಸ್ಕರ ರಚಿಸಲಾಗಿರುತ್ತದೆ. ಎಲ್ಲರ ನಿರ್ಣಯದಂತೆ ಜೀರ್ಣೋದ್ಧಾರ ಹಾಗೂ ಪುನರ್ ಪ್ರತಿಷ್ಠೆಯ ಖರ್ಚಿನ ಬಗ್ಗೆ ಕ್ಷೇತ್ರದ ವತಿಯಿಂದ ವಿಜ್ಞಾಪನ ಪತ್ರವನ್ನು ತಯಾರಿಸಲಾಗಿರುತ್ತದೆ. ಶ್ರೀ ಕ್ಷೇತ್ರದ ಜೀರ್ಣೋದ್ಧಾರದ ಬಗ್ಗೆ ತಯಾರಿಸಲಾದ ಈ ವಿಜ್ಞಾಪನ ಪತ್ರವನ್ನು ನಮ್ಮ ಜಂಟಿ ಸಮಿತಿಯ ಅಧ್ಯಕ್ಷರುಗಳು ಮತ್ತು ಗೌರವಾಧ್ಯಕ್ಷ ಅತಿಥಿಗಳು ಲೋಕಾರ್ಪಣೆ ಮಾಡುವಂಥ ಈ ಸುಂದರ ಕ್ಷಣಕ್ಕೆ ನಾವೆಲ್ಲ ಕಣ್ಣಾಗೋಣ ಅಂತ ಹೇಳುತ್ತಾ ವೇದಿಕೆಗೆ ಅತಿಥಿಗಳನ್ನು ಬರಮಾಡಿಕೊಳ್ಬೇಕು. ನಮ್ಮ ಶ್ರೀ ಗುಳಿಗ ಕೊರಗಜ್ಜ ಸೇವಾ ಸಮಿತಿಯ ಅಧ್ಯಕ್ಷರು ಹಾಗೂ ಜಂಟಿ ಸಮಿತಿಯ ಪ್ರಧಾನ ಕಾರ್ಯದರ್ಶಿಗಳಾದಂಥ ಪ್ರತಾಪ್ KS ಇವರು ಅತಿಥಿಗಳನ್ನು ವೇದಿಕೆಗೆ ಆಹ್ವಾನಿಸಬೇಕು. ಸಭಾ ಸಂಪ್ರದಾಯದಂತೆ ಯಾವುದೇ ಒಂದು ಕಾರ್ಯಕ್ರಮ ಆರಂಭ ಆಗಬೇಕಾಗಿದ್ದರೆ ದೇವರ ಸ್ತುತಿ ಬಹಳ ಪ್ರಮುಖವಾಗಿರುತ್ತದೆ. ಈ ಒಂದು ಪ್ರಾರ್ಥನೆಯನ್ನು ಆಡಲಿಕ್ಕೆ ಬರ್ತಾ ಇದ್ದಾರೆ ನಮ್ಮ ಸ್ಥಳೀಯ ಪ್ರತಿಭೆ ಕುಮಾರಿ ಗ್ರೀಷ್ಮ ಅಸೇಗೋಳಿ. ಬೆಳಗಿದೆ ಸುಂದರ ಸಮಯದಿ ಗಂಟೆಯು ಮೊಳಗಿದೆ ನಾದದ ಗುಂಗಲಿ ದೀಪವು ಬೆಳಗಿದೆ ಹರನನು ಹರಸುತ್ತ ಹರಿಯನು ಸ್ಮರಿಸುತ್ತ ಮನಸ್ಸಿಗೆ ಮುದವನು ನೀಡುತ್ತಾನು ದಿನ ದೀಪವು ಬೆಳಗಿದೆ ಗುರುವು ನೀನೇ ಗಣಪನು ನೀನೇ ಗುರುವು ನೀನೇ ಗಣಪನು ನೀನೇ ಗಣವು ನೀನೇ ಗಣ್ಯವು ನೀನೇ ಜಗದ ಹೃದಯದ ಚೇತನ ನೀನೇ ಎಲ್ಲವೂ ನೀನೇ ಜಗಮಗಿಸೋ ಜನಮನವೂ ನೀನೇ ದೀಪವು ಬೆಳಗಿದೆ ಸುಂದರ ಸಮಯದಿ ಗಂಟೆಯು ಮೊಳಗಿದೆ ನಾದದ ಗುಂಗಲಿ ದೀಪವು ಬೆಳಗಿದೆ. ಕೊಟ್ಟಂತ ಕುಮಾರಿ ಗ್ರೀಷ್ಮ ಇವರಿಗೆ ವಂದನೆಯನ್ನು ಸಲ್ಲಿಸುತ್ತಾ ಕಾರ್ಯಕ್ರಮದ ಮುಂದಕ್ಕೆ ವೇದಿಕೆಯಲ್ಲಿರತಕ್ಕಂಥ ಎಲ್ಲ ಗೌರವಾನ್ವಿತಗಳ ಅತಿಥಿಗಳನ್ನು ಸ್ವಾಗತಿಸಬೇಕಂತ ಹೇಳಿಕೊಂಡು ನಮ್ಮ ಜಂಟಿ ಸಮಿತಿಯ ಪ್ರಧಾನ ಕಾರ್ಯದರ್ಶಿಗಳಾದಂಥ ಶ್ರೀ ಪ್ರತಾಪ್ KS ಇವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಹರಿ ಓಂ. ಎಲ್ರಿಗೂ ಮುಂಜಾನೆಯ ಸ್ವಾಗತನ ಬಯಸುತ್ತಾ ಶ್ರೀ ಗುಳಿಗ ಕೊರಗಜ್ಜ ಸೇವಾ ಸಮಿತಿ ರಿಜಿಸ್ಟರ್ಡ್ ಅಸೇಗೋಳಿ ಇದರ ವತಿಯಿಂದ ಜೀರ್ಣೋದ್ಧಾರ ಕಾರ್ಯದ ನಿಮಿತ್ತವಾಗಿ ಇವತ್ತು ಆಯೋಜನೆ ಮಾಡಿದಂಥ ವಿಜ್ಞಾಪನಾ ಪತ್ರ ಬಿಡುಗಡೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂಥ ಶ್ರೀಯುತ ರವಿರೈ ಪಜೀರು ಅಧ್ಯಕ್ಷರು, ಶ್ರೀ ಗುಳಿಗ ಕೊರಗಜ್ಜ ಸೇವಾ ಜೀರ್ಣೋದ್ಧಾರ ಸಮಿತಿ ಇವರಿಗೆ ಸಮಿತಿಯ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಿದ್ದೇನೆ. ಇವರಿಗೆ ಸಮಿತಿಯ ಪ್ರಧಾನ ಅರ್ಚಕರಾಗಿರುವಂಥ ಶ್ರೀಯುತ ರತ್ನಾಕರ ಕರ್ಕೇರ್ ಇವರು ಶಾಲು ಹೊದಿಸಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ.
ಹಾಗೆ ಈ ದಿನದ ಕಾರ್ಯಕ್ರಮವನ್ನು ದೀಪ ಪ್ರಜ್ವಲನೊಂದಿಗೆ ಉದ್ಘಾಟನೆಯನ್ನು ಮಾಡಲಿರುವಂಥ ಶ್ರೀಯುತ ರವೀಂದ್ರ ರೈ ಕಲ್ಲಿಮರು, ನಿವೃತ್ತ ಮುಖ್ಯೋಪಾಧ್ಯಾಯರು ಶ್ರೀರಾಮಕೃಷ್ಣ ಪ್ರೌಢ ಶಾಲೆ ಹರೇಕಳ. ಇವರಿಗೂ ಕೂಡ ಸಮಿತಿಯ ವತಿಯಿಂದ ಹಾಗೂ ಜೀರ್ಣೋದ್ಧಾರ ಸಮಿತಿಯ ವತಿಯಿಂದ ತುಂಬ ಹೃದಯದ ಸ್ವಾಗತ ಬಯಸಿದ್ದೇನೆ. ಇವರಿಗೆ ಸಮಿತಿಯ ಮಾಜಿ ಅಧ್ಯಕ್ಷರಾಗಿದ್ದ ಶ್ರೀಯುತ ವಿಶ್ವನಾಥ್ ನಾಯ್ಕರವರು ಶಾಲು ಹೊದಿಸಿ ಗೌರವಿಸಬೇಕಾಗಿ ಕೇಳಿಕೊಳ್ತಾರೆ. ಹಾಗೆ ಇವತ್ತಿನ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿರುವಂಥ ಹಾಗೂ ಜೀರ್ಣೋದ್ಧಾರ ಸಮಿತಿಯ ಗೌರವಾಧ್ಯಕ್ಷರು ಆಗಿರುವಂಥ ಶ್ರೀಯುತ ಜಯಪ್ರಕಾಶ್ ಶೆಟ್ಟಿ ಬಂಡಾರಮನೆ, ಅಧ್ಯಕ್ಷರು ಬ್ರಹ್ಮಕಲಶೋತ್ಸವ ಸಮಿತಿ ಶ್ರೀ ಮಹಾಮಾಯಿ ಕ್ಷೇತ್ರ ಶಾಂತಿಪಳಿಕೆ ವರ್ಕಾಡಿ, ಇವರನ್ನು ಕೂಡ ಜೀರ್ಣೋದ್ಧಾರ ಸಮಿತಿಯ ವತಿಯಿಂದ ಹಾಗೂ ಸೇವಾ ಸಮಿತಿಯ ವತಿಯಿಂದ ತುಂಬದಿಂದ ಸ್ವಾಗತ ಬಯಸಿದ್ದೇನೆ. ಇವರಿಗೆ ಹಿರಿಯರಾಗಿರುವಂಥ ಶ್ರೀಯುತ ಜಯರಯ್ಯ ಅವರು ಶಾಲು ಹೊದಿಸಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ. ಹಾಗೆ ಈ ಕಾರ್ಯಕ್ರಮ ನಡೆಸಲು ಸ್ಥಳಾವಕಾಶವನ್ನು ಒದಗಿಸಿಕೊಟ್ಟಿರುವಂಥ ಹಾಗೂ ನಮ್ಮ ಸಮಿತಿಯ ಜೀರ್ಣೋದ್ಧಾರ ಸಮಿತಿಯ ಗೌರವಾಧ್ಯಕ್ಷ ಆಗಿರುವಂಥ ಶ್ರೀಯುತ ಸುರೇಶ್ ಚೌಟ್ರ, ಇವರು ಕೂಡ ನಮ್ಮ ಜೊತೆ ವೇದಿಕೆಯಲ್ಲಿದ್ದಾರೆ. ಇವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿದ್ದೇನೆ. ಇವರಿಗೆ ಸೇವಾ ಸಮಿತಿಯ ಉಪಾಧ್ಯಕ್ಷರಾಗಿದ್ದಂಥ ಶ್ರೀಯುತ ಪ್ರೇಮದಾಸ್ ಕರ್ಕೇರವರು ಶಾಲು ಹೊದಿಸಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ. ಇನ್ನೋರ್ವ ಅತಿಥಿಗಳು ಹಾಗೂ ಜೀರ್ಣೋದ್ಧಾರ ಸಮಿತಿಯ ಗೌರವಾಧ್ಯಕ್ಷ ಆಗಿರುವಂಥ ಶ್ರೀಯುತ ಸೀತಾರಾಮ್ ಶೆಟ್ಟಿ ನೆತ್ತಿಲ್ಲ ಬಾಳಿಕೆ, ಗೌರವಾಧ್ಯಕ್ಷರು ಶ್ರೀ ಅಯ್ಯಪ್ಪ ಸ್ವಾಮಿ ಸೇವಾ ಟ್ರಸ್ಟ್ ರಿಜಿಸ್ಟರ್ಡ್ ಅಸ್ಸಿಗಳು, ಇವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರನ್ನು ಬೇಬೀಂದ್ರವರು, ಜೀರ್ಣೋದ್ಧಾರ ಸಮಿತಿಯ ಉಪಾಧ್ಯಕ್ಷರಾದ ಬೇಬೀಂದ್ರವರು ಶಾಲು ಹೊದಿಸಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಹಾಗೆ ಇನ್ನೋರ್ವ ಅತಿಥಿಗಳು ಹಾಗೂ ಜೀರ್ಣೋದ್ಧಾರ ಸಮಿತಿಯ ಗೌರವಾಧ್ಯಕ್ಷರಾಗಿರುವಂಥ ಶ್ರೀಯುತ ಪ್ರಶಾಂತ್ ಕಾಜವ, ಟ್ರಸ್ಟಿಗಳು ಶ್ರೀ ಅಯ್ಯಪ್ಪ ಸ್ವಾಮಿ ಸೇವಾ ಟ್ರಸ್ಟ್ ರಿಜಿಸ್ಟರ್ ಅಸ್ಸಿಗಳು, ಇವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಿದ್ದೇನೆ. ಇವರಿಗೆ ಸೇವಾ ಸಮಿತಿಯ ಜೊತೆ ಕಾರ್ಯದರ್ಶಿಯಾಗಿದ್ದ ದಿನೇಶ್ ಶೆಟ್ಟಿಯವರು ಶಾಲು ಹೊದಿಸಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಇನ್ನೋರ್ವ ಅತಿಥಿಗಳು ಹಾಗೂ ಜೀರ್ಣೋದ್ಧಾರ ಸಮಿತಿಯ ಗೌರವಾಧ್ಯಕ್ಷರಾಗಿರುವಂಥ ಶ್ರೀಯುತ ಪ್ರಸಾದ್ ರೈ ಕಲ್ಲಿಮಾರು, ಅಧ್ಯಕ್ಷರು ಶ್ರೀ ಉಳ್ಳಾಂಟಿ ಅಮ್ಮನವರ ಕ್ಷೇತ್ರ ಬುಳ್ಮ, ಇವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿದ್ದೇನೆ. ಇವರಿಗೆ ನಾರಾಯಣ ನಾಯ್ಕರವರು ಶಾಲು ಹೊದಿಸಿ ಗೌರವಿಸಬೇಕಾಗಿ ಕೇಳಿಕೊಳ್ತಾರೆ. ಇನ್ನೋರ್ವ ಅತಿಥಿಗಳು ಹಾಗೂ ಅಯ್ಯಪ್ಪ ಸ್ವಾಮಿ ಮಂದಿರ ಹಸಿಹುಳಿ ಹಾಗೂ ಸೇವಾ ಟ್ರಸ್ಟ್ ಇದರ ಅಧ್ಯಕ್ಷರಾಗಿದ್ದ ಶ್ರೀಯುತ ಶ್ರೀನಿವಾಸ್ ಶೆಟ್ಟಿ ಪುಲ್ಲು, ಇವರು ಕೂಡ ನಮ್ಮ ಜೊತೆ ವೇದಿಕೆಯಲ್ಲಿದ್ದಾರೆ. ಇವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿದ್ದೇನೆ. ಇವರಿಗೆ ಪ್ರದೀಪ್ ಕರ್ಕೇರವರು ಶಾಲು ಹೊದಿಸಿ ಗೌರವಿಸಬೇಕಾಗಿ ಕೇಳಿಕೊಳ್ತಾರೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಪ್ರಾಸ್ತಾವನೆ ನುಡಿಗಳು ಹಾಗೂ ನುಡಿಯಲ್ಲಿರುವಂಥ ಹಾಗೂ ಸೇವಾ ಸಮಿತಿಯ ಅಧ್ಯಕ್ಷರಾಗಿದ್ದಂಥ ಶ್ರೀಯುತ ಭಾಸ್ಕರ್ ಕೆ ಗುಡ್ಡೆಮಾರ, ಇವರು ಕೂಡ ವೇದಿಕೆಯಲ್ಲಿದ್ದಾರೆ. ಇವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿದ್ದೇನೆ. ಇವರಿಗೆ ಚೇತನ್ ರವರು ಶಾಲು ಹೊದಿಸಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ. ಹಾಗೆ ನಮ್ಮ ಜೊತೆ ಉಪಸ್ಥಿತರಿರುವಂಥ ರವೀಂದ್ರ ಶೆಟ್ಟಿ ಉಳಿದೊಟ್ಟು, ಅಧ್ಯಕ್ಷರು ರತ್ನ ಎಜುಕೇಷನ್ ಟ್ರಸ್ಟ್, ಇವರು ಕೂಡ ನಮ್ಮ ಜೊತೆ ಇದ್ದರೆ. ಇವರನ್ನು ಕೂಡ ವೇದಿಕೆಗೆ ಬರಮಾಡಿಕೊಳ್ಳುತ್ತಾ ಅವರನ್ನು ಕೂಡ ಪ್ರೀತಿಪೂರ್ವಕವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. ವಸಂತ್ KSRP, ಇವರು ಶಾಲು ಹೊದಿಸಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಹಾಗೆ ವೇದಿಕೆಯಲ್ಲಿ ಉಪಸ್ಥಿತರಿರುವಂಥ ಎರಡು ಸೇವಾ ಸಮಿತಿಗಳ ಕೋಶಾಧಿಕಾರಿಯಾಗಿದ್ದ ಶ್ರೀಯುತ ಶೈಲೇಶ್ ಅಂಚಲ್ರವರು ಕೂಡ ವೇದಿಕೆಯಲ್ಲಿದ್ದಾರೆ. ಅವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು ಬಯಸಿದ್ದೇನೆ. ಹಾಗೆ ಈ ಕಾರ್ಯಕ್ರಮಕ್ಕೆ ಬಂದಿರುವಂಥ ಸೇವಾ ಸಮಿತಿ ಹಾಗೂ ಜೀರ್ಣೋದ್ಧಾರ ಸಮಿತಿಯ ಪದಾಧಿಕಾರಿಗಳು, ಸರ್ವ ಸದಸ್ಯರು ಹಾಗೂ ಸಂಘ ಸಂಸ್ಥೆಗಳ ಅಧ್ಯಕ್ಷರು, ಸರ್ವ ಸದಸ್ಯಗಳು, ಊರಿನ ಪರವೂರಿನ ಭಕ್ತರುಗಳು ಹಾಗೂ ಎಲ್ಲರಿಗೂ ಕೂಡ ಸಾರ್ವಜನಿಕ ಬಂಧುಗಳಿಗೆ ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು ಬಯಸುತ್ತಾ ಅವಕಾಶ ನೀಡಿದಂಥ ಎಲ್ಲರಿಗೂ ವಂದನೆಯನ್ನು ಅರ್ಪಿಸ್ತಾ ಇದ್ದೀನಿ. ಜಂಟಿ ಸಮಿತಿಯ ಪ್ರಧಾನ ಕಾರ್ಯದರ್ಶಿಗಳಾದ ಪ್ರತಾಪ್ KS ಇವರಿಗೆ ವಂದಿಸುತ್ತಾ ಕಾರ್ಯಕ್ರಮದ ಮುಂದಕ್ಕೆ ಪ್ರಾಸ್ತಾವಿಕ ನುಡಿಮುತ್ತಿಗಾಗಿ
ನಮ್ಮ ಶ್ರೀ ಗುಳಿಗ ಕೊರಗಜ್ಜ ಸೇವಾ ಸಮಿತಿ ಅಧ್ಯಕ್ಷರಾದಂಥ ಭಾಸ್ಕರ್ ಕೆ ಗುಡ್ಡೆಮಾರಿ ಇವರನ್ನು ಆಹ್ವಾನಿಸ್ತಾ ಇದ್ದೇನೆ. ನಮ್ಮನ್ನು ಈ ಭೂಮಿಗೆ ತರಿಸಿದಂತಹ ತಂದೆ ತಾಯಿಯರನ್ನು ಸ್ಮರಿಸುತ್ತಾ ಕ್ಷೇತ್ರದ ದೈವಗಳಾದಂತಹ ಗುಳಿಗ ಕೊರಗಜ್ಜನಿಗೆ ಶಿರಸಾಷ್ಟಾಂಗ ನಮಸ್ಕಾರ ಮಾಡುತ್ತಾ ಈ ಅಭೂತಪೂರ್ವವಾದಂತಹ ಈ ವಿಜ್ಞಾಪನಾ ಪತ್ರ ಬಿಡುಗಡೆ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಹಿರಿಯರೂ ಆದಂತಹ ಅಧ್ಯಕ್ಷತೆಯನ್ನು ವಹಿಸಿದಂತಹ ರವಿ ರೈ ಪಜೀರ್ ರವರೇ, ಅದೇ ರೀತಿ ರವೀಂದ್ರ ರೈ ಕಲ್ಲಿಮಾರವರೇ, ಅದೇ ರೀತಿ ಜಯಪ್ರಕಾಶ್ ಶೆಟ್ಟಿ ಬಂಡಾರ್ಮನೆಯವರೇ, ಸುರೇಶ್ ಚೌಟ್ರವರೇ, ಅದೇ ರೀತಿ ಸೀತಾರಾಮ್ ಶೆಟ್ಟಿ ನಿತ್ರಬಾಲಿಕವರವರೇ, ಪ್ರಶಾಂತ್ ಕಾಜವರವರೇ, ಪ್ರಸಾದ್ ರೈ ಕಲ್ಲಿಮಾರವರೇ, ಸೀನನ್ ಅವರೇ, ಅದೇ ರೀತಿ ರವೀಂದ್ರ ದತ್ತ ಒಳ್ಳೆದೊಡ್ಡವರೇ ಹಾಗೂ ವೇದಿಕೆಯಲ್ಲಿರುವಂತಹ ಇನ್ನುಳಿದಂತಹ ಎಲ್ಲರಿಗೂ ಸಹ ನಾನು ಈ ಸಮಿತಿಯ ಪರವಾಗಿ ವಂದಿಸುತ್ತಾ ಈ ಕಾರ್ಯಕ್ರಮಕ್ಕೆ ಬಂದಂತಹ ನಮ್ಮ ಸಮಿತಿಯ ಎಲ್ಲ ಸದಸ್ಯರುಗಳು ಸಹ ವಂದಿಸುತ್ತಾ ಅದೇ ರೀತಿ ಊರಿನ ಪರ ಊರಿನ ಸಂಘ ಸಂಸ್ಥೆಗಳಿಂದ ಬಂದಂತಹ ಎಲ್ಲರಿಗೂ ಸಹ ವಂದಿಸುತ್ತಾ ವೇದಿಕೆಯ ಮುಂಭಾಗದಲ್ಲಿರುವಂತಹ ಮಾಧ್ಯಮ ಮಿತ್ರದವರಿಗೂ ಸಹ ನಾನು ವಂದಿಸುತ್ತಾ ಇವತ್ತಿನ ಅಭೂತಪೂರ್ವವಾದಂತಹ ಕಾರ್ಯಕ್ರಮ ಅಂತ ಹೇಳಿದ್ರೆ ಸುಮಾರು 34 ವರ್ಷಗಳ ಹಿಂದೆ ಅಸೈಗೋಳಿ ಪರಿಸರದಲ್ಲಿ ಶ್ರೀ ಗುಳಿಗ ಕೊರಗಜ್ಜ ಕ್ಷೇತ್ರ ಸ್ಥಾಪನೆ ಆಗುವ ಮೊದಲು ಯಾವ ರೀತಿ ಇತ್ತು ಅಂತ ಹೇಳೋದಕ್ಕೆ ಇಲ್ಲಿಯ ಹಳೆಯ ಹಿರಿಯರಾದಂಥ ಕೆಲವರಿಗೆ ಗೊತ್ತಿರ್ಬೋದು. ಆದರೆ ಶ್ರೀ ಗುಳಿಗ ಕೊರಗಜ್ಜ ಕ್ಷೇತ್ರವು ಸುಮಾರು 34 ವರ್ಷಗಳ ಹಿಂದೆ ಅಂದರೆ ಸಾಧಾರಣ 1990ನೇ ಇಸವಿಯಲ್ಲಿ ಅಸೈಗೋಳ್ ಸೈಟಿನ ಹಿರಿಯರಾದಂತಹ ದಿವಂಗತ ಸಂಕಪ್ಪ ಕರ್ಕೇರರವರು ಮತ್ತು ಅವರ ಮಿತ್ರರೊಂದಿಗೆ ಒಟ್ಟಿಗೆ ಸೇರಿಕೊಂಡು ಅಸೈಗೋಳಿ ಪರಿಸರದಲ್ಲಿ ಗುಳಿಗನ ಸಂಚಾರ ಮನಗೊಂಡು ಸಾನ್ನಿಧ್ಯ ನಿರ್ಮಾಣ ಮಾಡುವ ಒಂದು ಇಚ್ಛೆಯನ್ನು ಮಾಡಿಕೊಂಡು ಪೊಲಲಿ ದಿವಂಗತ ಸದಾಶಿವ ತಂತ್ರಿಯವರ ಮಾರ್ಗದರ್ಶನದಂತೆ ಪ್ರಸ್ತುತ ಸ್ಥಳದಲ್ಲಿ ಗುಳಿಗನ ಆರಾಧನೆಯನ್ನು ಮಾಡಿಕೊಂಡು ಬಂದಿರುತ್ತೇವೆ. ನಂತರ ದಿನಗಳಲ್ಲಿ ಪಟ್ಟೋರಿ ಪರಿಸರದ ಶ್ರೀಯುತ ಕುಶ ಕಾಜವರವರು ಅವರ ಜಾಗದ ಆರಾಧಿಸಿಕೊಂಡು ಬಂದಿರುವಂತಹ ಶ್ರೀ ಗುಳಿಗ ದೈವದ ಸಾನ್ನಿಧ್ಯದೊಂದಿಗೆ ಶ್ರೀ ಕೊರಗಜ್ಜನ ಸಾನ್ನಿಧ್ಯವನ್ನು ಈ ಕ್ಷೇತ್ರದಲ್ಲಿ ಜೊತೆಗೂಡಿಸಿ ಆರಾಧಿಸಲಾಯಿತು. ತದನಂತರ ದಿನಗಳಲ್ಲಿ ಮಾಸಿಕ ಸಂಕ್ರಮಣ ಪೂಜೆ, ಅಗೆಲು ಸೇವೆ ಹಾಗೂ ವಾರ್ಷಿಕ ಕೋಲ ಸೇವೆಗಳನ್ನು ಶ್ರೀ ದೈವಗಳಿಗೆ ನೀಡುತ್ತಾ ಬಂದಿದ್ದು ಶ್ರೀ ಕ್ಷೇತ್ರದಲ್ಲಿ ಶ್ರೀ ಗುಳಿಗ ಕೊರಗಜ್ಜ ಕ್ಷೇತ್ರವಾಗಿ ಭಕ್ತಾದಿಗಳು ಕಷ್ಟ ಕಾರ್ಪಣ್ಯಗಳನ್ನು ಪರಿಹರಿಸಿ ಇತ್ಯರ್ಥವನ್ನು ಈಡೇರಿಸುವಂತಹ ಯಶಸ್ವಿಯಾಯಿತು. ಶ್ರೀ ಗುಳಿಗ ಕೊರಗಜ್ಜ ಕ್ಷೇತ್ರ ಅಭಿವೃದ್ಧಿಯ ಭಾಗವಾಗಿ ಶ್ರೀ ಕ್ಷೇತ್ರವು ಶ್ರೀ ಗುಳಿಗ ಕೊರಗಜ್ಜ ಸೇವಾ ಸಮಿತಿ ರಿಜಿಸ್ಟರ್ಡ್ ಎಂಬ ಹೆಸರಿನಲ್ಲಿ 2007ನೇ ಇಸವಿಯಲ್ಲಿ ನೋಂದಣಿಗೊಂಡು ಕ್ಷೇತ್ರಕ್ಕೆ ಸುತ್ತ ಆವರಣ ಗೋಪುರ ಸಾನ್ನಿಧ್ಯ ನಿರ್ಮಿಸುವ ಮೂಲಕ 2015ನೇ ಸಾಲಿನಲ್ಲಿ ಪುನರ್ ಪ್ರತಿಷ್ಠಾ ಬ್ರಹ್ಮಕಲಶೋತ್ಸವವನ್ನು ಮಾಡಿ ವಿಜೃಂಭಣೆಯಿಂದ ಕಾರ್ಯಕ್ರಮವನ್ನು ಆಯೋಜಿಸಿದೆವು. ಶ್ರೀ ಕ್ಷೇತ್ರ ಆರಾಧಿಸುವ ಗುಳಿಗ ಕೊರಗಜ್ಜ ದೈವಗಳಿಗೆ ಭಕ್ತಾದಿಗಳು, ದಾನಿಗಳು ಹಾಗೂ ಸಮಿತಿಯ ಸಹಕಾರದೊಂದಿಗೆ ಚಿನ್ನದ ತ್ರಿಶೂಲ, ಚಿನ್ನದ ಪುಂಚಲ, ಚಿನ್ನದ ಬೆತ್ತ, ಚಿನ್ನದ ಬಳೆ, ಬೆಳ್ಳಿಯ ಮುಟ್ಟಾಳೆ, ಬೆಳ್ಳಿಯ ಆಭರಣಗಳನ್ನು ಸಮರ್ಪಿಸಲಾಗಿರುತ್ತದೆ. ಶ್ರೀ ಕ್ಷೇತ್ರದ ಅಭಿವೃದ್ಧಿಯ ಭಾಗವಾಗಿ ಸುಮಾರು 1,000 ಚದರ ಅಡಿಯಷ್ಟು ಕಟ್ಟಡ ಹಾಗೂ ಸುಮಾರು 1,500 ಚದರ ಅಡಿಯಷ್ಟು ಕಲಾವೇದಿಕೆಯನ್ನು ಪರ ಊರ ಭಕ್ತಾದಿಗಳ ಹಾಗೂ ದಾನಿಗಳ ಸಹಕಾರದೊಂದಿಗೆ ನಿರ್ಮಿಸಲು ಸಾಧ್ಯವಾಯಿತು. ನಮ್ಮ ಹೆಮ್ಮೆ ಪಡುವಂಥ ವಿಷಯ. ಶ್ರೀ ಕ್ಷೇತ್ರದಲ್ಲಿ ಪ್ರತಿ ಫೆಬ್ರವರಿ ತಿಂಗಳು 2ನೇ ಭಾನುವಾರ ವರ್ಷಾವಧಿ ಕೋಲ, ಭಕ್ತಾದಿಗಳ ಹರಕೆಯ ಕೋಲ, ವಾರ್ಷಿಕ ಸಾರ್ವಜನಿಕ ಸತ್ಯನಾರಾಯಣ ಪೂಜೆ,
ಮಾಸಿಕ ಸಂಕ್ರಮಣ, ಅಗೆಲು ಸೇವೆ ಹಾಗೂ ವಾರ್ಷಿಕ ಪತ್ತನಾಜ ಕಾರ್ಯಕ್ರಮಗಳನ್ನು ನಡೆದುಕೊಂಡು ಬಂದಿರುತ್ತದೆ. ಶ್ರೀ ಕ್ಷೇತ್ರದಲ್ಲಿ ಆಯೋಜಿಸುವ ವಾರ್ಷಿಕ ಕೋಲೋತ್ಸವ ಸಂದರ್ಭದಲ್ಲಿ ಊರ ಪರ ಊರ ಭಕ್ತಾದಿಗಳು, ಅಸೈಗೋಳಿ ಫ್ರೆಂಡ್ ಸರ್ಕಲ್, ಅಸೈಗೋಳಿ ಮತ್ತು ಶ್ರೀ ಗಣೇಶ ಯಕ್ಷಗಾನ ಸಂಘ ಅಸೈಗೋಳಿ ಹಾಗೂ ಇನ್ನಿತರ ಸಂಘಗಳ ಸಹಕಾರದೊಂದಿಗೆ ಶ್ರೀ ಗುಳಿಗ ಕೊರಗಜ್ಜ ಸೇವಾ ಸಮಿತಿಯು ವಿಜೃಂಭಣೆಯಿಂದ ನಾವು ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಬಂದಿದ್ದೇವೆ. ಶ್ರೀ ಕ್ಷೇತ್ರದ ವಾರ್ಷಿಕ ಕೋಲೋತ್ಸವ ಸಂದರ್ಭದಲ್ಲಿ ಧಾರ್ಮಿಕ ಸಭೆಯನ್ನು ನಡೆಸುವ ಸಮಯ ಸ್ಥಳೀಯ ವಿವಿಧ ಕ್ಷೇತ್ರಗಳಲ್ಲಿ ಗುರುತುಗೊಂಡ ಗಣ್ಯ ವ್ಯಕ್ತಿಗಳನ್ನು ಗೌರವಿಸುವಂತಹ ಕೆಲಸಗಳನ್ನು ಸಹ ಮಾಡಿಕೊಂಡು ಬಂದಿದ್ದೇವೆ. ಶೈಕ್ಷಣಿಕವಾಗಿ ಬಡ ವಿದ್ಯಾರ್ಥಿಗಳನ್ನು ಗುರುತಿಸಿಕೊಂಡು ಪುಸ್ತಕ ವಿತರಣೆ ಕಾರ್ಯಕ್ರಮ, ಅದೇ ಶಾಲಾ ವಿದ್ಯಾರ್ಥಿಗಳಿಗೆ ಬಡ ವಿದ್ಯಾರ್ಥಿಗಳನ್ನು ಗುರುತಿಸಿಕೊಂಡು ಪುಸ್ತಕ ವಿತರಣಾ ಕಾರ್ಯಕ್ರಮವನ್ನು ಮಾಡಲಾಗಿದೆ. ಸಾಮಾಜಿಕ ಕಳಕಳಿಯೊಂದಿಗೆ ವೈದ್ಯಕೀಯ ಶಿಬಿರವನ್ನು ನಡೆಸಿಕೊಂಡಿದ್ದೇವೆ. ಕ್ಷೇತ್ರದ ವತಿಯಿಂದ ಸ್ವಚ್ಛತಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿರುತ್ತೇವೆ. ಸ್ಥಳೀಯ ಪ್ರದೇಶಗಳಲ್ಲಿ ಆಚರಿಸಲ್ಪಡುವ ಎಲ್ಲ ಧಾರ್ಮಿಕ ಕಾರ್ಯಕ್ರಮಗಳಿಗೆ ನಮ್ಮ ಸಮಿತಿಯ ಸದಸ್ಯರು ಸಕ್ರಿಯವಾಗಿ ತೊಡಗಿಸಿಕೊಂಡು ಕಾರ್ಯಕ್ರಮವನ್ನು ಚಂದ ಮಾಡಲು ಅನುವು ಮಾಡಿಕೊಟ್ಟಿದ್ದಾರೆ. ಶ್ರೀ ಕ್ಷೇತ್ರದ ಅಭಿವೃದ್ಧಿ ಸಲುವಾಗಿ ಈ ಸಾಲಿನ ವಾರ್ಷಿಕ ಕೋಲೋತ್ಸವ ಸಂದರ್ಭದಲ್ಲಿ ಶ್ರೀ ದೈವಗಳಲ್ಲಿ ಪ್ರಾರ್ಥಿಸಿ ಅನುವು ಪಡೆದುಕೊಂಡು ದಿನಾಂಕ 23/2024 ಶ್ರೀ ಕ್ಷೇತ್ರದಲ್ಲಿ ನಡೆದ ತಾಂಬೂಲ ಪ್ರಶ್ನೆಯ ಚಿಂತನೆ ಪ್ರಕಾರ ಕ್ಷೇತ್ರದ ಜೀರ್ಣೋದ್ಧಾರ ಪುನರ್ ಪ್ರತಿಷ್ಠೆ, ಶ್ರೀ ಗುಳಿಗ ದೈವಕ್ಕೆ ಚಿನ್ನಾಭರಣ ಹಾಗೂ ಶ್ರೀ ಕೊರಗಜ್ಜ ದೈವಗಳಿಗೆ ಚಿನ್ನದ ಮುಟ್ಟಾಳೆ ಸಮರ್ಪಿಸುವ ಪ್ರಯುಕ್ತ ಸುಮಾರು 50 ಲಕ್ಷ ರೂಪಾಯಿ ವೆಚ್ಚ ತಗಲಬಹುದೆಂದು ಅಂದಾಜಿಸಲಾಗಿದೆ. ಈ ಅಭಿವೃದ್ಧಿ ಕಾರ್ಯಕ್ಕೆ ಸ್ಥಳೀಯ ಪ್ರಮುಖರು, ಸಾಮಾಜಿಕ ಮುಖಂಡರು ಹಾಗೂ ಸ್ಥಳೀಯ ಎಲ್ಲ ಸಂಘ ಸಂಸ್ಥೆಗಳ ಸಹಕಾರದೊಂದಿಗೆ ಪಡೆದು ಶ್ರೀ ಗುಳಿಗ ಕೊರಗಜ್ಜ ಜೀರ್ಣೋದ್ಧಾರ ಸಮಿತಿಯನ್ನು ರಚಿಸಲಾಯಿತು. ಶ್ರೀ ಕ್ಷೇತ್ರದಲ್ಲಿ 2025ನೇ ಸಾಲಿನ ಫೆಬ್ರವರಿ ತಿಂಗಳಲ್ಲಿ 2ನೇ ವಾರದಲ್ಲಿ ಶ್ರೀ ಗುಳಿಗ ಕೊರಗಜ್ಜ ದೈವಗಳ ಪುನರ್ ಪ್ರತಿಷ್ಠೆ, ಸಾರ್ವಜನಿಕ ಶ್ರೀ ಸತ್ಯನಾರಾಯಣ ಪೂಜೆ, ವಾರ್ಷಿಕ ಕೋಲ, ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸುವ ಬಗ್ಗೆ ಸಂಕಲ್ಪಗಳನ್ನು ಮಾಡಿರುತ್ತಾರೆ. ಆದುದರಿಂದ ಶ್ರೀ ಗುಳಿಗ ಕೊರಗಜ್ಜ ಕ್ಷೇತ್ರದ ಅಭಿವೃದ್ಧಿ ಸಲುವಾಗಿ ಈಗಾಗಲೇ ಸಂಕಲ್ಪಿಸಿದಂತೆ ಮುಂಬರುವ ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್ ಹಾಗೂ ಡಿಸೆಂಬರ್ ತಿಂಗಳ ಸಂಕ್ರಮಣದಂದು ಈ ಕ್ಷೇತ್ರದಲ್ಲಿ ಚಿನ್ನ ಸಮರ್ಪಣೆ ಮಾಡಲಾಗುವುದೆಂದು ನಿರ್ಧರಿಸಲಾಗಿದ್ದು, ಭಕ್ತಾದಿಗಳು ಸದ್ರಿ ದಿನಾಂಕದಂದು ಕ್ಷೇತ್ರದ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಆಗಮಿಸಿ ಚಿನ್ನ ಸಮರ್ಪಿಸಿ ಕ್ಷೇತ್ರದ ಅಭಿವೃದ್ಧಿಯಲ್ಲಿ ಕೈ ಜೋಡಿಸಿ ಕ್ಷೇತ್ರದ ದೈವಗಳ ಕೃಪೆಗೆ ಪಾತ್ರರಾಗಬೇಕಾಗಿ ನಾನು ಕೇಳಿಕೊಳ್ತೇನೆ. ಇದರೊಂದಿಗೆ ನಾನು ವಿಜ್ಞಾಪನೆ ಅಂತ ಹೇಳಿದ್ರೆ, ಇದು ಕಳೆದ 34 ವರ್ಷಗಳಿಂದ ಹೋಗಿ ಬಂದಂತಹ ವಿಷಯಗಳನ್ನು ನಾನು ಇವಾಗ ಹೇಳಿದೆ. ಅದರೊಂದಿಗೆ ನಾನು ಹೇಳುವಂಥದ್ದು, ಪರಿಸರದಲ್ಲಿರುವಂತಹ ಎಲ್ಲ ದೇವಸ್ಥಾನಗಳಲ್ಲಿ ಪ್ರತಿಯೊಂದು ಸಹ ಅಭಿವೃದ್ಧಿ ಹೊಂದಿದ್ರೇ ಆ ಪರಿಸರ ಸಹ ಡೆವಲಪ್ ಆಗುತ್ತೆ. ಆದ ಕಾರಣ ಒಂದು ಹೇಳೋದು, ಎಲ್ಲರೂ ಕೈ ಜೋಡಿಸಿಕೊಂಡು ಕ್ಷೇತ್ರದ ಅಭಿವೃದ್ಧಿ ನಮಗೆ ಸಾಮಾಜಿಕ ಧಾರ್ಮಿಕವಾಗಿ ಸೇವೆ ಮಾಡಲಿಕ್ಕೆ ಒಂದು ಅವಕಾಶ ಸಿಗುತ್ತೆ. ಅದರೊಂದಿಗೆ ಕಷ್ಟ ಕಾರ್ಪಣ್ಯಗಳನ್ನು ದೂರ ಮಾಡಿದಂತಹ ಈ ಗುಳಿಗ ಕೊರಗಜ್ಜನ ಮಹಿಮೆ ಸಣ್ಣದಾಗಿ ಒಂದು ಹೇಳಲೇಬೇಕಾಗ್ತದೆ. ಕಳೆದ ಸಂಕ್ರಮಣದಂದು ಕ್ಷೇತ್ರಕ್ಕೆ ನಮ್ಮ ಪೊಲೀಸ್ ಸ್ಟೇಷನ್ನಿಂದ ಒಂದು ದೂರು ಬರುತ್ತೆ. ದೂರು ಬಂದಾಗ ನಮ್ಮ ಸಹ ಕಾರ್ಯದರ್ಶಿಯವರು ಸಹ ಅವರು ಆ ಸಮಸ್ಯೆಗೊಳಗಾದಂಥ ನೊಂದ ವ್ಯಕ್ತಿಯನ್ನು ಕರ್ಕೊಂಡು ಬರ್ತಾರೆ. ಒಂದು ಮಹಿಳೆ ಅವರ ಕುತ್ತಿಗೆಯಿಂದ ಸರವನ್ನು ಕದ್ದು ನಮ್ಮ ಮುದುಂಗಾರಕಟ್ಟೆ ಪರಿಸರದಲ್ಲಿ ಎಳೆದುಕೊಂಡು ಹೋಗ್ತಾರೆ. ಬಂದು ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟು ಅದನ್ನು ಟ್ರೇಸ್ ಮಾಡುವಂಥ ಕಷ್ಟ ಸಂದರ್ಭ. ಆದರೂ ತಕ್ಷಣ ನಮ್ಮ ಕಾರ್ಯದರ್ಶಿಯವರು ಅವರು ಕರ್ಕೊಂಡು ಬಂದು ಪ್ರಾರ್ಥನೆ ಮಾಡಿದ 2 ದಿನಗಳಲ್ಲಿ ಟ್ರೇಸ್ ಆಗುತ್ತೆ. ಕಾರಣದಲ್ಲಿಷ್ಟೇ ಇವಾಗಿರುವಂತಹ ಈ ಕೆಲವೊಂದು ಮೀಡಿಯಾಗಳ ಮುಖಾಂತರ ಪತ್ತೆ ಹಚ್ಚಲಿಕ್ಕೆ ಸಾಧ್ಯ ಆಯಿತು. ಆದರೆ ಆ ದೈವದ ಬಗ್ಗೆ ನಂಬಿಕೆ ಇಟ್ಟುಕೊಂಡು ಹೋದರೆ ಆಗುತ್ತೆ ಅಂತ ಹೇಳೋದಕ್ಕೆ ಒಂದು ಉದಾಹರಣೆ ನಮ್ಮ ಎದುರೇ ಆಗಿರುವಂಥದ್ದು ತುಂಬ ಹಳೆಯದಲ್ಲ. ಅನೇಕ ಕಾರಣೀಭೂತರಾದಂತಹ ಈ ಗುಳಿಗಾಗಲಿ ಕೊರಗಜ್ಜನಾಗಲಿ ಪ್ರತಿಯೊಂದು ಕಾರಣೀಭೂತರಾಗಿದ್ದಾರೆ. ಆದ್ದರಿಂದ
ಪರ ಊರ ಜನರಿಗಳಿಗೆ ತಿಳಿಸುವಂತಹ ಕೆಲಸ ಆಗಬೇಕು. ಈ ಕ್ಷೇತ್ರ ಅಭಿವೃದ್ಧಿಪಡಿಸುವಂಥದ್ದು ನಮ್ಮ ಒಬ್ಬರ ಇಬ್ಬರ ಕೆಲಸ ಅಲ್ಲ, ಎಲ್ಲರೂ ಸೇರಿಕೊಂಡು ವಿಜೃಂಭಣೆಯಿಂದ ಮಾಡಿ ಈ ಕಾರ್ಯಕ್ರಮವನ್ನು ಉತ್ತುಂಗಕ್ಕೆ ತರಿಸುವಂತಹ ಕೆಲಸ ವೇದಿಕೆಯಲ್ಲಿ ಇರುವವರು ಮಾತ್ರ ಅಲ್ಲ, ನಮ್ಮ ಮುಂದಿರುವಂತಹ ಎಲ್ಲರೂ ಸಹ ಕೈ ಜೋಡಿಸಿಕೊಂಡು ಮಾಡೋಣ ಹೇಳ್ತಾ ನನಗೊಂದು ಅವಕಾಶ ಮಾಡಿಕೊಟ್ಟಂತಹ ಸಮಿತಿಯ ಹಾಗೂ ಜೀರ್ಣೋದ್ಧಾರ ಸಮಿತಿಯ ಹಾಗೂ ನಮ್ಮ ಸಮಿತಿಯ ಸದಸ್ಯ ವೃಂದದವರಿಗೂ ಪ್ರತಿಯೊಬ್ಬರಿಗೂ ಸಹ ನಾನು ವಂದಿಸುತ್ತಾ ಈ ಕಾರ್ಯಕ್ರಮಕ್ಕೆ ಅನುವು ಮಾಡಿಕೊಟ್ಟಂತಹ ಬಂಟರ ಸಂಘದ ಅಧ್ಯಕ್ಷರಿಗೂ ಸಹ ನಾನು ವಂದಿಸುತ್ತಾ ಈ ಕಾರ್ಯಕ್ರಮಕ್ಕೆ ಚಂದ ರೀತಿಯಲ್ಲಿ ಮಾಡಿಕೊಡಬೇಕು ಅಂತ ಹೇಳಿ ತಮ್ಮೆಲ್ಲರ ಹತ್ರ ಕೇಳ್ತಾ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಪ್ರಸ್ತಾವನೆ ನುಡಿಯನ್ನು ನುಡಿದಂತಹ ಶ್ರೀ ಗುಳಿಗ ಕೊರಗಜ್ಜ ಸೇವಾ ಸಮಿತಿ ಅಧ್ಯಕ್ಷರಂಥ ಭಾಸ್ಕರ್ ಕೆ ಗುಡ್ಡೆಮಾರ್ ಇವರಿಗೆ ವಂದನೆಯನ್ನು ಸಲ್ಲಿಸುತ್ತಾ ಸಭಾ ಕಾರ್ಯಕ್ರಮ ಆರಂಭ. ಜ್ಯೋತಿಯನ್ನು ಬೆಳಗುವಂಥ ಒಂದು ಸಂಪ್ರದಾಯ ನಮ್ಮಲ್ಲಿದೆ. ಈ ಜ್ಯೋತಿಯನ್ನು ಬೆಳಗುವಂಥವರು ನಮ್ಮ ಸ್ಥಳೀಯ ಶ್ರೀ ರಾಮಕೃಷ್ಣ ಪ್ರೌಢಶಾಲೆ ಹರೇಕಳೆದರ ನಿವೃತ್ತ ಮುಖ್ಯ ಶಿಕ್ಷಕ ರವೀಂದ್ರ ರೈ ಕಲ್ಲೇಮಾರ್, ಹಾಗೆ ಜೊತೆಯಲ್ಲಿ ನಮ್ಮ ಎಲ್ಲ ಗೌರವಾನ್ವಿತ ಅತಿಥಿಗಳು ಕೂಡ ಆ ಸಂದರ್ಭದಲ್ಲಿ ಉಪಸ್ಥಿರಬೇಕಂತ ವಿನಂತಿಸಿಕೊಳ್ತೇವೆ. ಇರಲಿ, ಕ್ಷೇತ್ರದ ಅಭಿವೃದ್ಧಿ ತಕ್ಷಣದಿಂದ ಆರಂಭ ಆಗಲಿ ಅನ್ನುವಂಥದ್ದು ನಮ್ಮೆಲ್ಲರ ಹಾರೈಕೆ. ಇವಾಗ ಜ್ಯೋತಿಯನ್ನು ಬೆಳಗಿದಂಥ ಶ್ರೀ ರವೀಂದ್ರ ರೈ ಹರೇಕಳ ಇವರು ತಮ್ಮ ನುಡಿಗಾಗಿ. ಶ್ರೀ ಗುಳಿಗ ಕೊರಗಜ್ಜ ಸೇವಾ ಸಮಿತಿ ಹಸೇಗೊಳ್ಳಿ ಕೊಣಾಜೆ ಇದರ ವಿಜ್ಞಾಪನಾ ಪತ್ರ ಬಿಡುಗಡೆ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರತಕ್ಕಂತಹ ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷರು ಆಗಿರತಕ್ಕಂಥ ಶ್ರೀ ರವಿ ರೈ ಪಜೀರ್ರವರೇ, ಪ್ರಾಸ್ತಾವಿಕ ನುಡಿಗಳನ್ನು ಆಡಿದಂತಹ ಅಧ್ಯಕ್ಷರು ಶ್ರೀ ಗುಳಿಗ ಕೊರಗಜ್ಜ ಸೇವಾ ಸಮಿತಿಯ ಅಧ್ಯಕ್ಷರಾಗಿದ್ದ ಭಾಸ್ಕರ್ ಕೆ ಗುಡ್ಡೆಮಾರ್ರವರೇ, ಮುಖ್ಯ ಅತಿಥಿಯಾಗಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಜಯಪ್ರಕಾಶ್ ಶೆಟ್ಟಿಯವರೇ, ಶ್ರೀ ಸುರೇಶ್ ಚೌಟರೆ, ಶ್ರೀ ಸೀತಾರಾಮ್ ಶೆಟ್ಟಿ ನಿತಿಲ ಬಾಲಿಕೆಯವರೇ, ಶ್ರೀ ಪ್ರಶಾಂತ್ ಕಾಜ್ ಅವರೇ, ಶ್ರೀ ಪ್ರಸಾದ್ ರೈ ಕಲ್ಲೀಮಾರ್ರವರೇ, ಶ್ರೀನಿವಾಸ್ ಶೆಟ್ರೆ ಹಾಗೂ ನಮ್ಮ ರವೀಂದ್ರ ಶೆಟ್ಟಿ ಉಳಿದೊಟ್ಟರವರೇ ಹಾಗೂ ಎಲ್ಲ ಈ ಒಂದು ಸಮಿತಿಯ ಕೋಶಾಧಿಕಾರಿಯವರೇ ಮತ್ತು ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ಸದ್ಭಕ್ತರೇ, ಬಹಳ ಶಿಸ್ತುಬದ್ಧವಾದಂತಹ ಕಾರ್ಯಕ್ರಮದಲ್ಲಿ ನಾವೆಲ್ಲ ಈಗ ಭಾಗಿಯಾಗಿದ್ದೇವೆ. ವಿಜ್ಞಾಪನಾ ಪತ್ರವನ್ನು ಬಿಡುಗಡೆಗೊಳಿಸುವಂಥ ಒಂದು ಕಾರ್ಯಕ್ರಮ. ಯಾವುದೇ ಒಂದು ಕ್ಷೇತ್ರದಲ್ಲಿ ಜೀರ್ಣೋದ್ಧಾರ ಕಾರ್ಯ ಆಗುವ ಮೊದಲು ನಡೆಯತಕ್ಕಂತಹ ಒಂದು ಒಳ್ಳೆಯ ಕಾರ್ಯ ಇದು. ಈ ಸಂದರ್ಭದಲ್ಲಿ ನಾವೆಲ್ಲರೂ ಒಳ್ಳೆಯ ಮನಸ್ಸಿನಿಂದ ಏಕ ಮನೋಭಾವನೆಯಿಂದ ಈ ಒಂದು ದೈವ ಏನು ಗುಳಿಗಜ್ಜ ಕೊರಗಜ್ಜ ಈ ದೈವ ಸಾನ್ನಿಧ್ಯದ ಮೇಲೆ ಸರಿಯಾದಂಥ ಒಂದು ನಂಬಿಕೆಯನ್ನಿಟ್ಟು ನಾವು ಈ ರೀತಿಯ ಕಾರ್ಯಕ್ರಮಗಳನ್ನು ಮಾಡಿದರೆ ಅದಕ್ಕೆ ದೈವಾನುಗ್ರಹ ಪ್ರಾಪ್ತಿಯಾಗ್ತದೆ ಎನ್ನುವಂತಹದ್ದು ನಾವು ತಲತಲಾಂತರದಿಂದ ನಮ್ಮ ಹಿರಿಯರು ನಂಬಿಕೊಂಡು ಬಂದಂಥ ನಂಬಿಕೆ. ವಿಶೇಷವಾಗಿ ಹೇಳೋದಿದ್ರೆ ಈ ಗುಳಿಗ ಕೊರಗಜ್ಜ ಈ ಸಾನ್ನಿಧ್ಯ ಕೊಣಾಜ ಗ್ರಾಮದ ಹಸೇಗೊಳ್ಳಿಯ ಈ ಜಾಗದಲ್ಲಿ ಇರುವಂಥ ಸಾನ್ನಿಧ್ಯ ಅದು ನನ್ನ ಒಂದು ದೃಷ್ಟಿಯಲ್ಲಿ ಅದೊಂದು ವಿಶೇಷವಾದಂಥ ಒಂದು ಸಾನ್ನಿಧ್ಯ ಅಂತ ನಾನು ಭಾವಿಸಿದ್ದೇನೆ. ಯಾಕೆ ಅಂತಂತ ಹೇಳಿದರೆ ಇಲ್ಲಿ ಒಂದು ಕಾಲದಲ್ಲಿ ಜನಸಂಚಾರವೇ ಇಲ್ಲದಂಥ ಒಂದು ಕಾಲದಲ್ಲಿ ಗುಳಿಗನ ಸಂಚಾರ ಇತ್ತಂತೆ. ಇಲ್ಲಿ ಈ ಗುಳಿಗನ ಸಂಚಾರ ಇದ್ದದ್ದು ಮಾತ್ರ ಅಲ್ಲ, ಆತ ಈ ಜಾಗದಲ್ಲಿ ಕೆಲವೊಂದು ಕಾರಣಿಕವನ್ನು ಕೂಡ ತೋರಿಸಿಕೊಟ್ಟಿದ್ದಾನೆ. ಆ ಒಂದು ಉದ್ದೇಶದಿಂದ ಆಗಿನ ಕಾಲದ ಹಿರಿಯರು ಅದಕ್ಕೊಂದು ನೆಲೆಯನ್ನು ಕಂಡುಕೊಂಡು ಈ ಜಾಗದಲ್ಲಿ ಏನು ಮಾಡಿದರು ಅಂದರೆ ಗುಳಿಗನ ಸಾನ್ನಿಧ್ಯವನ್ನು ಸೃಷ್ಟಿ ಮಾಡಿದರು. ಮಾತ್ರ ಅಲ್ಲದೆ ಅಲ್ಲಿ ಕಂಡು ಬಂದಂತಹ ಕೊರಗಜ್ಜನ ಏನು ಶಿಲೆ ಇದೆ ಅದನ್ನು ಕೂಡ ಇಲ್ಲಿ ತಂದು ಇದನ್ನು ಪ್ರತಿಷ್ಠಾಪಿಸ್ತಕ್ಕಂಥ ಒಂದು ಕಾರ್ಯವನ್ನು ಮಾಡಿದರು.
ಅದು ಅಷ್ಟಕ್ಕೆ ಮುಗಿಲಿಲ್ಲ. ಅದು ಏನಾಯಿತು ಅಂತಂದರೆ ನಮಗೆಲ್ಲರೂ ಕೂಡ ಗೊತ್ತಿದ್ದ ಹಾಗೆ ನಮ್ಮ ಧರ್ಮ ಗ್ರಂಥಗಳೆಲ್ಲ ಹೇಳಿದಂಥ ಒಂದು ಮಾತಿದೆ, ಅರ್ಚಕಸ್ಯ ಪ್ರಭಾವೇನ ಶಿಲಾಭವಂತಿ ಶಂಕರಃ ಅಂತ. ಅರ್ಚಕರ ಪ್ರಭಾವದಿಂದ ಶಿಲೆಯೂ ಕೂಡ ದೇವರಾಗ್ತದೆ ಅಂತ. ಆಗಿನ ಹಿರಿಯರು ಎಂಥ ಮನಸ್ಸಿನವರು ಅಂತಂದರೆ ಮಕ್ಕಳಂತೆ ಮುಗ್ಧ ಮನಸ್ಸಿನವರು, ಮಕ್ಕಳಂತೆ ಮುಗ್ಧ ಮನಸ್ಸಿನವರ ಹಿರಿಯರಾಗಿರೋದ್ರಿಂದ ಅವರು ಆ ಸಾನ್ನಿಧ್ಯವನ್ನು ಸೃಷ್ಟಿಸಿ ಅಲ್ಲಿ ಏನು ಮಾಡಿದರು, ಆರಾಧಿಸಿಕೊಂಡು ಬಂದಿದ್ದರಿಂದಾಗಿ ಏನಾಯಿತು ಅಂದರೆ ಅಲ್ಲಿಗೆ ಆ ಜಾಗಕ್ಕೆ ಒಂದು ಪಾವಿತ್ರ್ಯ ಬಂದಿತು, ಅಲ್ಲಿ ಒಂದು ದೈವಿ ಸಾನ್ನಿಧ್ಯ ಸೃಷ್ಟಿಯಾಯಿತು ಎನ್ನುವಂಥದ್ದು ನಾವು ತಿಳಿದುಕೊಂಡಂಥ ಒಂದು ಸತ್ಯ. ಅಷ್ಟು ಮಾತ್ರ ಅಲ್ಲ, ಅದಕ್ಕಿಂತ ಸ್ವಲ್ಪ ಮುಂದುವರಿದು ಅಲ್ಲಿ ಏನಾಯಿತು ಅಂದರೆ ಶ್ರೀ ಗುಳಿಗ ಕೊರಗಜ್ಜ ಸೇವಾ ಸಮಿತಿಯನ್ನು ರಚಿಸಿಕೊಂಡ್ರು. ಆ ಗುಳಿಗ ಸೇವಾ ಟ್ರಸ್ಟ್ನಲ್ಲಿರ್ತಕ್ಕಂಥ ಆ ಸಮಿತಿಯ ಸದಸ್ಯರು ಕೂಡ ಹಾಗೆ ಅವರು ಒಳ್ಳೆಯ ಮನಸ್ಸಿನವರು, ದುರಹಂಕಾರ ಇದ್ದವರಲ್ಲ. ಅಹಂಕಾರ ಆದರೂ ಇರ್ಬೋದಂತೆ ಮನುಷ್ಯನಿಗೆ, ದುರಹಂಕಾರ ಇರಬಾರ್ದಂತೆ. ದುರಹಂಕಾರ ಇಲ್ಲದ ಮುಗ್ಧ ಜನಗಳು ಅವರು ಏನು ಮಾಡಿದಂದರೆ ಹಿಂದಿನ ಅವರ ಹಿರಿಯರು ಯಾವ ರೀತಿ ಅದನ್ನು ಪ್ರತಿಷ್ಠಾಪಿಸಿಕೊಂಡು ಆರಾಧಿಸಿಕೊಂಡು ಬಂದಿದ್ದರೋ ಅದಕ್ಕೆ ಯಾವುದೇ ರೀತಿಯಾದಂಥ ಚ್ಯುತಿ ಬಾರದ ರೀತಿಯಲ್ಲಿ ಅದನ್ನು ಆರಾಧಿಸಿಕೊಂಡು ಬಂದರು. ಅದರಿಂದ ಅಲ್ಲಿ ಆ ಕ್ಷೇತ್ರ ಬೆಳಗಿದ್ದು. ಯಾವಾಗಲೂ ಒಂದು ಮಾತಿದೆ, ಯಾವ ದೇವಿ ಶಕ್ತಿಯ ಜೊತೆಗೆ ಮಾನವೀ ಶಕ್ತಿ ಜೊತೆ ಸೇರಿದಾಗ ಮಾತ್ರ ಆ ಕ್ಷೇತ್ರ ಬೆಳಗುವುದು ಅಂತ. ಎಲ್ಲ ಕಡೆಯಲ್ಲಿ ನಾವು ನೋಡ್ತೇವೆ, ಯಾವುದೇ ಸಾನ್ನಿಧ್ಯವನ್ನು ನೋಡಿ ಅಲ್ಲಿ ಮನುಷ್ಯನ ಒಂದು ಶಕ್ತಿ ಇದೆ. ಆ ಮನುಷ್ಯ ಶಕ್ತಿಯು ದೈವಿ ಶಕ್ತಿಯೊಂದಿಗೆ ಜೊತೆ ಸೇರಿದಾಗ ಆ ಕ್ಷೇತ್ರ ಬೆಳಗುವುದು. ಅದೇ ರೀತಿಯಲ್ಲಿ ಗುಳಿಗ ಕೊರಗಜ್ಜ ಸಾನ್ನಿಧ್ಯವು ಕೂಡ ಬೆಳಗಿದೆ. ಆ ಬೆಳಗಿದ್ದರಿಂದಲಾಗಿ ಈಗ ಏನಾಗ್ತಾ ಉಂಟು ಅಂದರೆ ಜನಸಾಮಾನ್ಯರೆಲ್ಲ ಬಂದು ಅಲ್ಲಿ ಪ್ರಾರ್ಥನೆ ಮಾಡಿ ಆ ಪ್ರಾರ್ಥನೆಯನ್ನು ಮಾಡೋದು ಮಾತ್ರ ಅಲ್ಲ, ಹರಕೆ ಹೊತ್ತು ತಮ್ಮ ಏನು ಸಂಕಷ್ಟಗಳಿದೆ ಅದನ್ನು ಈಡೇರಿಸಿಕೊಳ್ಳುವಂಥ ಒಂದು ಕೆಲಸ ಆ ಜಾಗದಲ್ಲಿ ಆಗ್ತಾ ಇದೆ ಅಂತಂದರೆ ಅದಕ್ಕಿಂತ ಒಂದು ದೊಡ್ಡ ಸಾನ್ನಿಧ್ಯ ಬೇರೊಂದು ಇಲ್ಲ ಅಂತ ನನ್ನ ಭಾವನೆ. ಇನ್ನೂ ಒಂದು ಹಂತ ಮುಂದುವರೆದು ಈಗ ಏನಾಗಿದೆ ಅಂದರೆ ಜೀರ್ಣೋದ್ಧಾರದ ಕಾರ್ಯ ಆಗ್ತಾ ಉಂಟು. ನಮ್ಮ ರವಿ ರೈ ಬಜೀರವರ ನೇತೃತ್ವದಲ್ಲಿ ಆ ಒಂದು ಜೀರ್ಣೋದ್ಧಾರ ಸಮಿತಿ ರಚನೆಯಾಗಿದೆ. ಒಳ್ಳೆಯ ನಮ್ಮ ಭಾಸ್ಕರ್ ಅವರು ಇದರ ಒಂದು ಗುಳಿಗ ಕೊರಗಜ್ಜ ಸೇವಾ ಸಮಿತಿಯ ಅಧ್ಯಕ್ಷರಾಗಿದ್ದಾರೆ. ಮಾತ್ರ ಅಲ್ಲದೆ ಈಗ ಸ್ವಲ್ಪ ಶಕ್ತಿಶಾಲಿ ಜನಗಳು ಕೂಡ ಇದರೊಂದಿಗೆ ಜೊತೆ ಸೇರಿಕೊಂಡಿದ್ದಾರೆ. ಆದ ಕಾರಣ ಇದಕ್ಕೆ ಮತ್ತಷ್ಟು ಶಕ್ತಿ ಬಂದಿದೆ. ಇಷ್ಟು ಮಾತ್ರ ಅಲ್ಲ, ಇಲ್ಲಿ ಬಹಳಷ್ಟು ಸಂಖ್ಯೆಯ ನಂಬಿಕೆಯುಳ್ಳ ಗುಳಿಗ ಕೊರಗಜ್ಜನ ಸಾನ್ನಿಧ್ಯದ ಮೇಲೆ ನಂಬಿಕೆಯುಳ್ಳಂಥ ಜನಗಳೆಲ್ಲ ಬಹಳ ಸಂಖ್ಯೆಯಲ್ಲಿದ್ದಾರೆ. ಈಗ ತಾನೇ ಚಿನ್ನವನ್ನು ಕೊಡ್ತಾ ಇದ್ದಾರೆ. ಬಹಳಷ್ಟು ಸಂಖ್ಯೆಯಲ್ಲಿ ಚಿನ್ನ ಈ ಕ್ಷೇತ್ರಕ್ಕೆ ಬರ್ತಾ ಉಂಟು. ಇದೊಂದು ವಿಶೇಷ ಅಂತ ನನಗೆ ಅನಿಸ್ತಾ ಉಂಟು. ಇಂತಹ ಒಂದು ಸಾನ್ನಿಧ್ಯದ ಜೀರ್ಣೋದ್ಧಾರ ಕಾರ್ಯ ಮಾತ್ರ ಅಲ್ಲ, ಬ್ರಹ್ಮಕಲಶೋತ್ಸವದ ಕಾರ್ಯಗಳು ಕೂಡ ಅದು ನಿರ್ವಿಘ್ನವಾಗಿ ನಡೆಯಲಿ. ಆ ದೇವಿ ಸಾನ್ನಿಧ್ಯದ ಅನುಗ್ರಹ ಪ್ರತಿ ಜನಗಳಿಗೂ ಕೂಡ ಸಿಗುವಂತಾಗಲಿ ಎನ್ನುವಂತಹ ಒಂದು ಪ್ರಾರ್ಥನೆಯೊಂದಿಗೆ ಈ ಒಂದು ದೀಪವನ್ನು ಬೆಳಗಿಸಿದ್ದೇನೆ. ಎಲ್ಲರಿಗೂ ಕೂಡ ಶುಭವಾಗಲಿ ಅಂತ ನಾನು ಸಂದರ್ಭ ಹಾರಿಸಿ ಮಾತನಿಸ್ತೇನೆ. ಎಲ್ಲರಿಗೂ ಧನ್ಯವಾದ. ರೈ ಹರೇಕಳೆಯವರಿಗೆ ಕಾರ್ಯಕ್ರಮದ ಮುಖ್ಯ ಅಂಗ ಇವತ್ತು ಮನವಿ ಪತ್ರವನ್ನು ಲೋಕಾರ್ಪಣೆ ಮಾಡುವಂಥ ಒಂದು ಕಾರ್ಯಕ್ರಮ. ಈ ಒಂದು ಮನವಿ ಪತ್ರವನ್ನು ಲೋಕಾರ್ಪಣೆ ಮಾಡಲಿಕ್ಕೆ ನಮ್ಮೊಟ್ಟಿಗಿದ್ದಾರೆ ಶ್ರೀ ಮಹಾಮಾಯಿ ಕ್ಷೇತ್ರ ಶಾಂತಿ ಪಡಿಕೆ ವರ್ಕಾಡಿ ಇದರ ಬ್ರಹ್ಮಕಲಶೋತ್ಸವ ಸಮಿತಿಯ ಅಧ್ಯಕ್ಷರಾದಂತಹ ಶ್ರೀ ಜಯಪ್ರಕಾಶ್ ಶೆಟ್ಟಿ ಭಂಡಾರಮನೆ ಮತ್ತು ಗೌರವಾನ್ವಿತ ಎಲ್ಲ ಅತಿಥಿಗಳು ಈ ಸಂದರ್ಭದಲ್ಲಿ ಸಹಕರಿಸಬೇಕಂತ ವಿನಂತಿಸ್ತೇನೆ. ಮಾಡಿದಂತಹ ಗೌರವಾನ್ವಿತ ಜಯಪ್ರಕಾಶ್ ಶೆಟ್ಟಿ ಅವರು ಕುಳಿತಲ್ಲೇ ತನ್ನ ಅನಿಸಿಕೆಯನ್ನು ಹೇಳಿದ್ದಾರೆ. ಆದ್ದರಿಂದ ಇನ್ನು ಮುಂದಕ್ಕೆ ಅತಿಥಿಗಳಲ್ಲಿ ಬರುವಂಥ ಸುರೇಶ್ ಚೌಟರು
ಉಳ್ಳಾಳ ವಲಯ ಬಂಟರ ಸಂಘದ ಅಧ್ಯಕ್ಷರು ಸುರೇಶ್ ಚೌಟ್ರಿಂದ 2 ಮಾತು. ಇಲ್ಲಿ ನರಪುರಜಿನ ವಿಜ್ಞಾಪನಾ ಪತ್ರ ಬಿಡುಗಡೆ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿನಂಚಿನ ರವಿ ಪಜೀರೆ ಅಂಜನೆ ಕ್ಷೇತ್ರದ ಗುಳಿಗಜ್ಜ ಸೇವಾ ಸಮಿತಿದ ಅಧ್ಯಕ್ಷರಾಯಿನ ಭಾಸ್ಕರ್ ಇಲ್ಲಿ ಬಾರಿ ಒಂಜಿ ಎಡ್ಡೆ ಗಲಿಗೆಡಿ ಎಡ್ಡೆ ಪೊರ್ತುಡು ರವೀಂದ್ರ ಮಾಸ್ಟರ್ ಕೈಟೆ ದೀಪ ಪ್ರಜ್ವಲನೆ ಬಂದದು ನಮ್ಮ ವಿಜ್ಞಾಪನಾ ಪತ್ರ ಬಿಡುಗಡೆ ಬಂದ ಇತ್ತೇನೆ ನಮ್ಮ ಗುಳಿಗಜ್ಜ ಸೇವಾ ಸಮಿತಿ ಅಧ್ಯಕ್ಷರಾಯಿನ ಭಾಸ್ಕರ್ ಪ್ರಾಸ್ತಾವಿಕ ಭಾಷಣಡು 34 ವರ್ಷಕ್ಕೂ ತುಂಬು ಈ ಕ್ಷೇತ್ರ ಆರಂಭ ಆಗಿ 5 ಬೊಕ್ಕ ಆ ರೀತಿಯಲ್ಲಿ ಬೆಳಗ್ಗಿನ ಪರ್ಪಣ ವಿಸ್ತಾರವಾಯಿನ ವಿಷಯವನ್ನು ನಂಗೆ ತೆರಿಪಾಯ ಬಂದುಲೆ ಎಂಗ್ಲು ಈ ಪರಿಸರಡೆ ಪುಟ್ಟದ ಬಳತನಾಗಲು ಪರಿಸರದ ಕಕ್ಕೆ ಮಜಾಂಡೆ ಎಂಗ್ಲೆತ್ತನಾಗಲು ಈ ಕ್ಷೇತ್ರ ಆಪಣಿಗೆ ದುಂಬು ಅತ್ತೆಲ್ಲ ಈ ನಮ್ಮ ಪಿರಾವುದ ನಿವೇಶನಗಳು ಆಪಣಿಗೆ ದುಂಬೊಂದು ಖಾಲಿ ಜಾಗೆತ್ತಲು ನೆತ್ತ ಉಸ್ತುವಾರಿ ನಮ್ಮ ದೈವಲನ ಸಾನ್ನಿಧ್ಯೋಡಿತ್ತನು ವಾ ದೈವಲದ ಬಂಡ ಹೊಸಬುತ್ತ ಅರಸು ಪೈಂದುಷ್ಣಾಯಿ ನಮ್ಮ ಈ ಜಾಗದ ಮುಳಿನಿ ಪರಿಸರದ ಕಕ್ಕೆ ಮಜಾಲ್ದ ಅಂಡಾಲ ಬೀಡು ಇಂಚನೆ ಮಾತೆರ್ಲ ಪೆರೆದು ಐತ ಮುಳಿನ ಕೊನೋಗುತ್ತೀರು ನಿವೇಶನದ ಅವು ಪೋಯ್ ಬೊಕ್ಕ ಮಸ್ತ್ ಇಲ್ಲುಲಾಂಡು ಆನ ಐಕೆ ಸಂಬಂಧಪಟ್ಟ ದೈವ ಹೊಸಭೂತ ಅರಸು ಪೈಂದುಷ್ಣಾಯಿ నేను ఈ ಜಾಗದಾಗಲಿಗೆ ಯಾನೆ ನೆನಪು ಬಂದೊಂದುಲ್ಲೆ ದಯಪಂಡ ಮುಲ್ತೊರ್ದು ಸರಿ ಸುಮಾರು 1-2 ಕಿಲೋಮೀಟರ್ ದೂರ ಪುನಃ ಬಂಡಾರದಲ್ಲಿ ಹೊಸಭೂತ ಪೈಂದುಷ್ಣಾಯಿ ಅರಸು ಪೈಂದುಷ್ಣಾಯಿ ನಿಖಲ್ನ ಒಂಜಿ ವಿಷಯ ನಿಖಲೆ ಗೊತ್ತುಪಡಂದೆ ಬಂಡದು ಯಾನೆ ಈ ವಿಷಯನ ಪ್ರಸ್ತಾಪ ಅಂತಂದಿಲ್ಲ ಮುರಣಿ ದೈವದ ಒಂಜಿ ಕೆಲಸ ಅನಗ ತುಡರ್ ಬಳಿತ ಕೆಲಸ ಅನಗ ಅವಳು ಭಾಸ್ಕರ್ಲ ಬತ್ತುತ್ತೀರಿ ಆಂಡ ಅರೆಗೆ ಉಂದ್ಯಾರ ಒಂದಾರು ಅನಿವಾರ್ಯ ಕಾರಣಗಳು ಬಿತ್ತು ಬರ್ತೀರ ಇದ್ಬಕ್ಕ ದೈವ ದರ್ಶನಡು ಎಲ್ಲ ಜೀರ್ಣೋದ್ಧಾರ ಆನಗನೇ ಅಲ್ದ ಜೀರ್ಣೋದ್ಧಾರ ಮಲ್ಪೆರೆ ಸುರು ಮಲ್ತೀರಿ ಎಂದು ಪಲ್ಪುಲ ಒಂಜಿ ಎಲ್ಲಿಯ ಪಾತ್ರನು ನಮ್ಮಡ ದುಂಬುದೀಲಿ ಆಂಡ ತೆರೆಯಂದನಾಗಲು ಜೈದೀರಿ ಆ ಕೆಲಸ ಸುಸೂತ್ರವಾದ ಆವಡನ್ನು ಪಡೆದು ಈಗಲೂ ಪ್ರಾರ್ಥನೆ ಮಲ್ತೊಂದ ನಮ್ಮ ಕುಲಿಗಜ್ಜನ ಹೊರಗಜ್ಜನ ಜೀರ್ಣೋದ್ಧಾರ ಮಲ್ಪನಾಗ ಅದಕ್ಕೆ ಸಂಬಂಧಪಟ್ಟ ದೈವಲಿಗೆಲ್ಲ ನಮ್ಮ ಕಿಂಚಿತ್ ಆಯ್ತ ಸೇವೆನೆ ಮಲ್ಪೊಡಾಬುಡು ಇಂದು ನಿಕ್ಲಿಗೆ ತೆರೆದಿಪ್ಪಡಂದು ಯಾನ ನೇನು ಪ್ರಸ್ತಾಪ ಅಂತಂದಿಲ್ಲ ಬಾರಿ ಮಲ್ಲ ಬೇಲೆಗ ಉಲ್ಲ ಜೈದ ನಮ್ಮ ಸುಮಾರು 75 ಲಕ್ಷ ರೂಪಾಯಿದ ಯೋಜನೆದ ಕೆಲಸ ಆವೊಂದುಂಡು ಸಾನದ ದುಂಬು ಹಿರಿಯರ ಮಂತ್ರಕ್ಕೆಲ್ಲ ಸಾನದ ಅಂಜನೆ ಗೋಪುರದ ಕೆಲಸ ಆವೊಂದುಂಡು ಐತ ಬಗ್ಗೆಲ್ಲ ಊರ್ದಾಕ್ಲಿಗೆ ಮಸ್ತ್ ಹೊರೆ ಆವೊಂದುಂಡು ಐತೊಟ್ಟಿಗೆ ನಮ್ಮಲ್ಲ ಹೊರಗಜ್ಜನ ಗುಲಗಜ್ಜನಲ್ಲ ಕ್ಷೇತ್ರದ ಅಭಿವೃದ್ಧಿಗೆ ಜೈದ ಅಂಜನೆ ಪರಿಸರದ ದನಸದ ದುರ್ಗಾ ಪರಮೇಶ್ವರನ ಸಾನ್ನಿಧ್ಯನ ಕೆಲಸ ಆವೊಂದುಂಡು ಸುತ್ತಮುತ್ತ ಮಾತಾ ದೇವರನ್ನೆಲ್ಲ ಕೆಲಸ ಆವೊಂದುಂಡು ಇಂದು ಒಂಜಿ ರೀತಿಲಿ ನಮ್ಮ ಊರಿಗೂ ಒಂಜಿ ಎಡ್ಡೆ ಕೆಲಸ ದೈವಲೇನ ಸಾನ್ನಿಧ್ಯ ಎಡ್ಡೆತ್ತಿನಂದಾಂಡ ಊರಿಗೂ ನೆಮ್ಮದಿ ಅಂಜನೆ ಮಾತೆರೆಗಳ ನಂಗೆ ಈ ಮಾತಾ ಸೌಭಾಗ್ಯಲೆಗೆ ಸೇರುಣಂಚಿನ ಒಂಜಿ ಅವಕಾಶಲ ಉಂಡು ಈ ಅವಕಾಶನ ನಮ್ಮ ಮಾತಾ ಸದುಪಯೋಗ ಬಂದೊಂದು ದೈವಲೇನ ಈ ಕೆಲಸಗಳಿಗೆ ಮಾತೆರ್ಲ ಸಹಕಾರ ಕೊರ್ದು ನೇನೆ ಓಡಿಯತ್ತಾಗ ಅಂದು ಪಣಂದು ಈ ರೀತಿಯ ಕಾರ್ಯಕ್ರಮಗೂ ಬರ್ತದೆ ಪಾತೆರ ಅವಕಾಶ ಕೊರ್ನಂಚಿನ ಸಮಿತಿ ಆಗಲಿಗೆ ಮಾತೆರೆಗಳ ಎನ್ನ ತುಂಬು ಹೃದಯದ ಧನ್ಯವಾದವನ್ನು ಪಣಂದು ಎನ್ನ 2 ಪಾತೆರೆಗೂ ವಿರಾಮ ಕೊಡೋದಿಲ್ಲ. ವಂದನೆಗಳು ಸುರೇಶ್ ಚೌಟ್ರಿಗೆ. ಸೀತಾರಾಮ ಶೆಟ್ಟರು ಮಾತಾಡೋದಿಲ್ಲ ಅನ್ನೋದು ನಮಗೆ ಎಲ್ಲರಿಗೂ ಗೊತ್ತು. ಯಾಕಂತೇಳಿ ಅವರು ಮಾತನಾಡಿದರೆ ಸುಮಾರು 1 ಗಂಟೆ ಮಾತಾಡ್ತಾರೆ. ಬೇಡ,
ಅವರು ಮೌನದಲ್ಲೇ ತಮ್ಮ ಅನಿಸಿಕೆಯನ್ನು ಇದ್ದಾರೆ. ಇವಾಗ ನಮ್ಮ ಶ್ರೀ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಟ್ರಸ್ಟಿಗಳು, ಮುಡಿಪು ವಲಯ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು, ಸಾಮಾಜಿಕ ಕಾರ್ಯಕರ್ತರು ಮತ್ತು ರಾಜಕಾರಣಿಗಳು ಆಗಿರತಕ್ಕಂಥ ಗೌರವಾನ್ವಿತ ಪ್ರಶಾಂತ್ ಕಾಜ್ ಅವರಿಂದ 2 ಮಾತು. ನಮಸ್ಕಾರ. ಇನಿ ಗುಳಿಗಬಕ ಕೊರಗಜ್ಜ ಸೇವಾ ಸಮಿತಿದಾಗಲ ಜೀರ್ಣೋದ್ಧಾರದ ಒಂದು ಕಾರ್ಯಕ್ರಮಗೂ ಕೈಪಾಡ್ದು ನೆಕ್ಕು ದುಂಬು ರಡ್ಡೆ ಸಭೆಗೆ ನಾನು ಆಹ್ವಾನ ಮಲ್ತಿತ್ತರು. ಬೇತೆ ಬೇತೆ ಕಾರಣ ಹಿಡ್ದಾದ್ರೆ ಇಂಕ ಬರಿಯರಾಯ್ತು. ಇನಿ ವಿಜ್ಞಾಪನ ಪತ್ರ ಬಿಡುಗಡೆ ಬಂದ್ಬಿಡೋ ಒಂದು ಸಮಾರಂಭ ಕಾರ್ಯಕ್ರಮವು ಪುದರ್ ಪಾಡ್ದು ಇಲ್ಲಡೆ ಕಾಕಜಿ ಬತ್ತೊಂದು ಬತ್ತನೆಡು ಬೊಕ್ಕ ಬರಂದ ಕುಲ್ಲುಂಡಲ ತಪ್ಪಾಪಣ ಬಂದ್ಬಿಡ ಒಂದು ಇರಾದೇಡು ಸಮಯಕ್ಕೆ ಸರಿಯಾದ ಬೇತೆ ಕಾರ್ಯಕ್ರಮ ಇತ್ತಂಡಲ್ಲ ಕಾರ್ಯಕ್ರಮ ಬಿಡ್ದು ಒಂದು ಎಣ್ಣನೇ ಊರು ಐನಡ್ದ ಹತ್ರ ಬರೋಡಾರ್ದು ಐಕೋಸ್ಕರನೇ ನಾನು ಸಮಯಕ್ಕೆ ಸರಿಯಾದ ಬೈದೆ. ಇಂಥ ಈ ಕಾರ್ಯಕ್ರಮದ ದೀಪ ಪ್ರಜ್ವಲನೆ ಮಲ್ತಿನಾರು ಎಂಕಲ ರವೀಂದ್ರ ರೈಕಲು ಆರೆ ನಿವೃತ್ತಿ ಜೀವನೋಡಿನಿ ರಾಜಕೀಯದ ದೂರ ಅಂತದ್ದು ಮಾತು ಬೆತ್ತೆ 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 ಧಾರ್ಮಿಕ ಕಾರ್ಯಕ್ರಮಗಳು ಉಪ್ಪುಡು ಬಂದ್ಬಿಡ ಇರಾದಳು. ಇನ್ನು ಮಾತ ಸಂಘ ಸಂಸ್ಥೆಗಳೊಟ್ಟಿಗೆ ಮಾತಾ ರಾಜಕೀಯದಗಳೊಟ್ಟಿಗೆ ಮಾತಾ ಧಾರ್ಮಿಕದಗಳೊಟ್ಟಿಗೆ ಮಾತಾ ಜನಗಳೊಟ್ಟಿಗೆ ಸೇರೋದು. ಇನ್ನು ಎಡ್ಡೆ ಮುಹೂರ್ತಡು ಒಂದು ದೀಪ ಪ್ರಜ್ವಲನೆ ಮಲ್ತದೆ. ಅಂಚನೆ ಇನಿ ವಿಜ್ಞಾಪನ ಪತ್ರವನ್ನು ಒಂಜಿ ಜವನಿಡ ಎಂಕಲ ನರಿಂಗಾನದಲ್ಪ ಒಂಜಿ ಭಂಡಾರ ಇಲ್ಲದ ಒಂಜಿ ಪ್ರತಿನಿಧಿ ಅದು ಅಲ್ಪ ಪ್ರತಿಯೊಂದು ಜೀರ್ಣೋದ್ಧಾರ ಕಾರ್ಯಕ್ರಮ ಆನಾಗ ಐಟ್ ತನ್ನಡ್ದಾಪನಂಚಿನ ಸೇವೆ ಮಲ್ಪನಂಚಿ ಮಲ್ಲ ಗುಣ ಇತ್ತನಂಚಿನ ಜವನೆ ಇನಿ ದೂರದ ಊರುಡು ಕೆಲಸ ಮಲ್ತ ಇತ್ತಂಡಲ್ಲ ಏರ್ಲೆತ್ತಂಡ ಅಲ್ಪ ಹೋಕೊರ್ದು ಬರ್ಪನಂಚಿನ ಒಂಜಿ ಪ್ರಾಮಾಣಿಕ ಒಂಜಿ ಎಡ್ಡೆ ಮನಸ್ಥ ವ್ಯಕ್ತಿ ಜಯಪ್ರಕಾಶ್ ಶೆಟ್ಟಡ ಇನ್ನು ಭಂಡಾರ ಮಣಿತ ಜಯಪ್ರಕಾಶ್ ಶೆಟ್ಟಡ ನಿಖಲ ವಿಜ್ಞಾಪನ ಪತ್ರವನ್ನು ಬಿಡುಗಡೆ ಮಾಡ್ತಾರೆ. ವೇದಿಕೆಡು ಎಂಕಲ ಅಣ್ಣೆ ಹಿರಿಯಣ್ಣೆ ಸೀತಾರಾಮ್ ಶೆಟ್ಟೊಳ್ಳೆರು 6 ಮಾಸ್ಟರ್ ಬಂಡೇರು 1 ಗಂಟೆ ಪಾತಿರುವೇರು ಅವು ಅದಕ್ಕೆ 1 ಗಂಟೆ ಪಾತಿರುವೇರು ಅಂಡ ಮೈಕಡೆ ಪಾತಿರು ಜಲವರಿ ಸಮಾಧಾನಿ ಬಕ್ಕ ಮಾತಾ ಜನಗಳೊಟ್ಟಿಗೆ ಮಧ್ಯೋಡು ಬದುಕುನಂಚಿನ ಒಂದು ಸಾಮಾನ್ಯವಾಯಿನ ವ್ಯಕ್ತಿಯಿಂದ ಪಂಡ ತಪ್ಪ ಅಂದು ಇನಿ ಅರ್ನ ದಿನ ಬಣ್ಣ ತುಂಡಂಡ ಅರ್ ಮಲ್ಲ ವ್ಯಕ್ತಿ ಐಕ್ಯದಲ ಗುಣಕೋರ್ಯಡ ಮತ್ಸರದಲ ಆಂಡ ಸಮಾಜದ ಜನಗಳೊಟ್ಟಿಗೆ ಎಂಚ ಬದುಕೊಡೋದು ಮಂಡ ನೆತ್ತಿಲ ಬಾಲಿಕೆ ಸೀತಾರಾಮ್ ಶೆಟ್ಟರ್ ಕಲ್ತಂದಂಡ ತಪ್ಪ ಒಂದು ಒವೇ ಸಂದರ್ಭಡು ಜನಕ್ಕೆ ಎದುರು ಬುರ್ದು ಅವು ಪಾತಿರ್ನಂಚಿನ ದುಡುಕು ಸ್ವಭಾವದ ವ್ಯಕ್ತಿಯತ್ತು ಇನ್ನು ರಾಜಕೀಯದ ಪಕ್ಷಡು ಗುರುತಿಸೋದು ಇತ್ತನ್ನಲ್ಲ ಆ ಪಕ್ಷಡು ಉಳ್ಳೇರು ಬಂದ್ಬಿನ ಒಂದು ಜನಕ್ಕೆ ಗೊತ್ತು ಮಲ್ಪಂದೆ ಮಾತ ಹಂತಡ್ಲ ಅಕ್ಲೇನ ಒಟ್ಟಿಗೆ ಪತ್ಮಪ್ಪನಂಜಿ ಮಲ್ಲ ಗುಣ ಇತ್ತನಂಚಿನ ಸೀತಾರಾಮ್ ಶೆಟ್ಟರ್ಲೇರು ಅಂಚನೆ ಎಂಕಲ ಪ್ರಸಾದ್ ರೇಖಲು ಎನ್ನ ಬಾವೆ ಆರ್ಲ ಆತೇ ಒಂಜಿ ಸಮಾಧಾನಿ ಬಕ್ಕ ಮಾತಾ ಜನಕಲ ಮಧ್ಯೋಡು ಬದುಕುನ ಒಂಜಿ ಮಲ್ಲ ಗುಣಧರ್ಮ ಇತ್ತನ ಇನಿ ಉಲ್ಲಾಲ್ತಿ ಅಮ್ಮನ ಒಂಜಿ ಕ್ಷೇತ್ರ ತುಂಡ ಒಂಜಿ ಉಲ್ಲಾಲ್ತಿ ಅಮ್ಮ ಒಂಜಿ ವ್ಯಕ್ತಿನ ಅಲ್ಪ ಶಕ್ತಿಯಾದ ದೀತರನ್ನು ಬಂಡ ತಪ್ಪ ಒಂದು ಮುಖಸ್ತುತಿದ ಪಾತ್ರತ್ತು ಇನಿ ಎಂಕಾರ ಮುಟ್ಟದ ಸಂಬಂಧಿಯಿಂದ ಪಂಪನ ಪಾತ್ರಲತ್ತು 6 ವರಿ ಸಮಾಜಕ್ಕೆ ಎಂಚ ಬೋಡು ಆ ವ್ಯಕ್ತಿ ಎಂಚ ನಡಪೋಡು ಪಂಪಿನ ಪೂರ ಅರಿತದ ಬದುಕದ ಮಲ್ಲಾಕ್ಲಡಿದ ಬತ್ತನ ಪದಕ್ಲಡಿ ಮುಟ್ಟ ಮಧ್ಯಮ ವರ್ಗದಕ್ಲಡಿ ಮುಟ್ಟ ಬರೋಡು ನಂಡ ಅರ್ನ ವ್ಯಕ್ತಿತ್ವ ಬಕ್ಕ ಅರ್ನ ಗುಣ ಅರ್ನ ಇಲ್ಲದ ಪೂರ ಒಂಜಿ ವ್ಯಕ್ತಿತ್ವ ಅರಡಿ ಇತ್ತಿನಡ್ದಾದ ಇನಿ ಈ ವಿಜ್ಞಾಪನ ಪತ್ರ ಬಿಡುಗಡೆ ಮಲ್ಪನಲ್ಪ ಪ್ರಸಾದ್ ರೇಖಲ್ ಒಳ್ಳೆರು ಅಂಚನೆ ಎಂಕಲ್ನ ಅಣ್ಣೆ ಸುರೇಶ್ ಅಣ್ಣೆ ಚೌಟ್ರಿ ಎಂಕಲ್ಲಾರ್ಲ ಒಂಜಿ ಜೀರ್ಣೋದ್ಧಾರ ಸಮಿತಿ ಭಾರಿ ಆತ ಒಟ್ಟಿಗೆ ಪೊರ್ಮದು ಭಾರಿ ವರ್ಷೋಡ್ದು ಆದು ಮರಣಿ ಅಯ್ಯಪ್ಪ ಮಂದಿರದ ಬ್ರಹ್ಮಕಲಶ ಆನಗ ಅರ್ನಲ ಸಹಭಾಗಿತ್ವ ಅರ್ನಲ ಬೇತೆ ಬೇತೆ ರೀತಿಯ ಐಕಾರ್ನ ಸಹಾಯ ಸಹಕಾರ
ಒರಿ ರಾಜಕೀಯ ವ್ಯಕ್ತಿ ತಿನ್ನಲ ಆಯ್ತಲ್ಲ ಈ ರಾಜಕೀಯ ಶಕ್ತಿ ಕೊಂದರಿಂದ ಮಾತಿರಿಗೆಲ್ಲ ಬೋಡಾಪಿಲಕ್ಕೆ ನಡಪನಂಚಿನ ಒಂದು ಪ್ರಾಮಾಣಿಕ ವ್ಯಕ್ತಿ ಸುರೇಶನ್ ಒಳ್ಳೆರು ಅಂಚನೆಗೆಲ್ಲ ಅಯ್ಯಪ್ಪ ಮಂದಿರದ ರೂವಾರಿ ಶ್ರೀನಿವಾಸ್ ಶೆಟ್ರು ಭಾರಿ ಬಂಗಡು ಭಾರಿ ಕಷ್ಟಡ್ ಐನ ಒಂಜಿ ಮಲ್ಪೊಡು ಬಂದ್ಬಿಡ ಒಂಜಿ ಇರಾದೇಡು ಅರ್ನ ಜೀವನದ ಉದ್ಯೋಗಲ ತರಕಾರಿ ಒಣಸು ಮಲ್ತದು ಒರಿ ಸಸ್ಯಾಹಾರಿ ಆದು ಇನ್ನಿಲ ಸಸ್ಯಾಹಾರಿ ಆದಿ ಆ ಜೀವನ ಮಲ್ಪುನಂಚಿನ ಒರಿ ಬಂಟ ಸಮುದಾಯದ ಪುಟ್ಟದು ಕೋರಿದೊಟ್ಟಿಗೆನೆ ಬದುಕು ಬುಳೆತನಂಚಿನ ಅಮ್ಮೆರನೊಟ್ಟಿಗೆ ಬುಳೆದು ಇನಿ ಕೋರಿನ ಮೀನಿನ ಬುಡ್ದು ಇನಿ ಅಯ್ಯಪ್ಪ ದೇವರಿಗೋಸ್ಕರ ತನ್ನ ಜೀವನವನ್ನು ಮುಡುಪುದಿದ್ದು ಇನಿ ಅಯ್ಯಪ್ಪ ಮಂದಿರ ಮಲ್ತನಂಚಿನ ಶ್ರೀನಿವಾಸ್ ಶೆಟ್ರು ಎಂಕೆಲ್ಲ ರವೀಂದ್ರಣ್ಣೆ ಇಂದು ಪೂರ ಒಂಜಿ ರಾಜ್ಯಕ್ಕೆ ಇತ್ತಿನಲ್ಲ ಒರಿ ಭಾರಿ ಸೌಮ್ಯ ಸ್ವಭಾವದ ವ್ಯಕ್ತಿ ಇನ್ನು ಒಂದು ಶಾಲೆ ನಡಪಾದು ಶಾಲೆದೊಟ್ಟಿಗೆ ಸಾಮಾಜಿಕ ಜೀವನ ರಾಜಕೀಯವಾದ ಗುರುತು ಮಲ್ತದೆ ರಾಜಕೀಯ ಅಧಿಕಾರ ಒಪ್ಪನಾಗಲ್ಲ ಆ ಒಂದು ಶಕ್ತಿನ ತೋರಿಸ್ಪ ಅಂದೆ ಈ ಭಾಗದ ಜನಕ್ಕೆ ಮಾತಿರಗಲ್ಲ ಅರ್ತಿ ಪಿರ್ತಿದ ವ್ಯಕ್ತಿ ಆದಿನಂಚಿನ ರವೀಂದ್ರ ಶೆಟ್ರೆ ಒಟ್ಟುಡು ನನವರಿ ಜವನೆ ರಡ್ಡೆ ಸಮಿತಿದ ಕಾರ್ಯದರ್ಶಿ ಆದಿತ್ತು ಜವಾಬ್ದಾರಿತ ಸ್ಥಾನ ಹಿಡಿತು ನನ್ನ ಜವನೆ ಉದರ ಇಂಜಿನಿಯರ ಶೈಲೇಶ್ ಒಟ್ಟಿಗೂ ಎದುರು ಭಾಗದ ಶ್ರದ್ಧದ ಅಪ್ಪೆನಕಲು ಎಂಕಲ್ ಮಾತ ಭಾರಿ ಆತು ಖುಷಿ ಉಂಡು ಈ ಭಾಗಡು ಯಾನು ಈ ಜೀರ್ಣೋದ್ಧಾರ ಸಮಿತಿ ಏನು ಹಿಡಿದು ಬೊಕ್ಕ ಮುಲ್ತ ನಮ್ಮನ ಅಯ್ಯಪ್ಪ ಮಂದಿರದ ಹೆಂಗೆ ಭಾರಿ ಆತು ಪೊಂಜನಕಲ ಸೇವೆ ಪೊಂಜನಕಲ ಒಂಜಿ ಮನಸ್ಸು ಈ ಪೂರ ಎಡ್ಡೆ ಕೆಲಸದ ಎಡ್ಡೆ ಒಂಜಿ ಜಾಗ ಪಂಡ ಒಂದು ಯಾನು ಏಪಲ ಪಂಪಿನಿಂಚಿನ ಬಣ್ಣಾಗ ಈ ಪಟ್ಟೋರಿದ ಹಸಿಗೋಳಿದ ಮಿತ್ತ ಸೈಡ್ ದೇವಸಾನ್ನಿಧ್ಯ ಎತ್ತಿನಂಚಿನ ಜಾಗ ಪಂಡ ತಪ್ಪ ಒಂದು ಇನ್ನು ಚೌಟೇರಂಜಿ ಉಳ್ಳೇಕ ಕೊರಿಯರು ಅವಳು ಆದುಪ್ಪು ಆ ನೆಕ್ ಸಂಬಂಧಪಟ್ಟ ಜಾಗ ಪಂಡ ಗೊತ್ತುಜಿ ಒಟ್ಟು ಆ ದೈವಗಳ ಈ ಜಾಗಗಳ ಸಂಬಂಧ ಉಪ್ಪೆಲ್ಲ ಸಾಧ್ಯ ತಪ್ಪು ದುಂಬದ ಕಾಲ ಅಂಚದಪ್ಪನ ಒಂದು ಪೂರ ಒಂಜಿ ದೈವ ಸಾನ್ನಿಧ್ಯ ಇತ್ತು ತೀರ್ಥ ಮಿತ್ ಆ ಭಾಗಡ ಈ ಭಾಗಡ ಪೂರ ದೈವ ಸಾನ್ನಿಧ್ಯ ಇತ್ತಿನ ಪಂಡ ಕಲಸದ ಚೆಮ್ಮು ಇತ್ತಿನ ಜಾಗ ಶುದ್ಧ ಮನಸ್ಸು ಜನಕುಲೇರು ನೆಟ್ಟು ಮಲ್ಲ ಮಧ್ಯ ಮಾರ್ಗದ ಕುಲುಪೇರು ಮಲ್ಲ ಕುಲುಪೇರು ಬಡತನದ ಕುಲುಪೇರು ಒಟ್ಟು ಈ ಕ್ಷೇತ್ರ ಬೆಲಗೋಡು ಪಂಡ ಒಂಜಿ ಇರಾದೆ ಇನಿ ನೆಕ್ ಒಂಜಿ ಜೀರ್ಣೋದ್ಧಾರಗ ಒಂಜಿ ಅಧ್ಯಕ್ಷರನ್ನು ಮಲ್ದೇರು ಒರಿ ಜವನಿ ಎಂಕೆಲ್ಲ ವೈದ್ಯನಾಥ ಕ್ಷೇತ್ರದ ಬ್ರಹ್ಮಕಲಶದವಳು ಭಾರಿ ಆತ ಪೊರ್ಮುದು ವೈದ್ಯನಾಥ ಕ್ಷೇತ್ರ ಬೆಲಗಾಯನ ಒರಿ ವ್ಯಕ್ತಿ ಎಂಕೆಲ್ಲ ರವಿ ರೈ ಪಜೀರು ಇನಿ ಅರಿನ ಅಧ್ಯಕ್ಷರು ಮಲ್ದಾರು ಸಂತೋಷದ ವಿಚಾರ ಇದು ಪೂರ ಆನಗ ಈ ಬಾಗಡ್ ಇನಿ ಗುಳಿಗ ಜಗ ಕೊರಗಜ್ಜಾಗ ಒಂಜಿ ಮುಟ್ಟಾಲ ದೀಪರಂಚಿನ ಒಂಜಿ ಬಂಗಾರದ ಮುಟ್ಟಾಲ ದೀಪರಂಚಿನ ವ್ಯವಸ್ಥೆ ಎಡ್ಡೆ ವಿಚಾರ ಈ ಎಡ್ಡೆ ವಿಚಾರಕ್ಕೂ ಇನಿ ಈ ಸಾನ್ನಿಧ್ಯಕ್ಕೂ ಕಷ್ಟ ಒಂದೊಂದು ಎಲ್ಲ ಲೆಕ್ಕಾಚಾರ ದಾಯ ಪಂಡಗ ಈ ತೀರ್ಥ ಮಿತ್ತು ಭಾರಿ ಆತು ಒಂಜಿ 2 ಗ್ರಾಮ ಕೊರಿಯರ್ದಂಡಲ್ಲ ಅವು ಪೊರ್ಲದ ಬಂಗಾರದ ಮುಟ್ಟಾಲೆ ಅವು ಐಕಿ ಈ ಜನಕಲ್ ಮಾತ ಸಾಕ್ಷಾತ್ ಬೈದೇರು ಸಾಕ್ಷಾತ್ ಉಳ್ಳೇರು ಐತ ಮಿತ್ತು ಅಭಿಮಾನ ಉಂಡು ಐತ ಮಿತ್ತು ಸಾನ್ನಿಧ್ಯದ ರುಚಿ ಪೂರ ತೆರಿನಾಕಲು ಬಂಗ ಬೇನೆ ಬೇಸರ ಉಪ್ಪುನಾಗ ಅಲ್ಪ ಬತ್ತು ಕೈ ಮೆಗಿದು ಭಾರಿ ಆದ ಜನಕ್ಕೆ ಆಯ್ತ ಫಲಪ್ರದ ತಿಕ್ಕಿದಿಲ್ಲ ಜನಕ್ಕೆ ಗೊತ್ತುಂಡು ಉದಾಹರಣೆ ಕೊರಿಯರ್ ಸ್ಟೇಷನ್ ಬೇತೆ ನಿಖಿಲ ಅಧಿಕಾರಿ ವರ್ಗದಕ್ಕೆಲ್ಲ ಟ್ರಾನ್ಸ್ಫರ್ ಅನಿವಾರ್ಯ ಅದು ಬಂದಾಗ ನಿಖಿಲ್ ಅವಳು ಬೋದು ಬಳಿತದೆ ಕೊಲ್ಲೋದು ಕೆಲವು ಸಂದರ್ಭಡು ನಿಖಿಲ ಕೆಲವು ಪಿರ ಸ್ಥಾನಮಾನ ತಿಕ್ಕಿದನಲ್ಲ ವ್ಯವಸ್ಥೆ ಉಂಡು ಅಂಚ ಅದು ಪುನಗ ಇನಿತ ಕಾಲಘಟ್ಟಡು ಇನಿ ದೈವಲೆಗೆ ಜಾಸ್ತಿ ಪವರ್ ಒಂದು ಶಕ್ತಿ ಅವು ಈ ವರ್ಧಮಾನೋತ್ಸವದ ಈ ಕಾಲಘಟ್ಟಡು ಈ ಸಂವತ್ಸರಡು ದೈವಲಿಗೆ ಹೆಚ್ಚ ಸಾನ್ನಿಧ್ಯ ದೇವರಿಗೆ ಸಾನ್ನಿಧ್ಯ ಕಮ್ಮಿಂದತ್ತು ದೇವರು ಏಪಲ ಕರುಣಾಮಯಿ ದೇವರು ಮಾತ್ರೆಗಳ ಅಷ್ಟು ಬಂಪೇರು ಕಷ್ಟದಾಗಲ ಅಷ್ಟು ಬಂಪೇರು ಬಂಗ ತಪ್ಪು ಮಲ್ತನ ಎಲ್ಲ ಭಾರಿ ಆತು ಉದ್ದ ಬಲ್ಲ ಬಿಡ್ದು ತೂಪೇರು ಒಕ್ಕೊಂದು ಸಂದರ್ಭ ಪತನವೇರು ಪೂರ ವಿಚಾರ ಮಾತೆರೆಲ್ಲ ಗೊತ್ತುಂಡು ಅಂಚದ ಪುನಗ నేను ಉದ್ಯೋಗದಲ್ಲ ಪತ್ತೊಂದು ಪೋಪುಜಿ ರವಿ ರೈಕುಲ್ಲ ಎಂಕೆಲ್ಲ ಭಾಸ್ಕರಣ್ಣೆ ನೆತ್ತ ಪಿರೋಡು ಭಾರಿ ಆತು ಪೊರ್ಮೇರು ಭಾಸ್ಕರಣ್ಣೆ ಏತ್ತು ದಿನಡಿದಿಂಚಿ ನೆತ್ತ ಬೆರಿತಾಗದೆ నేను ಮಾತ ಒಂಜಿ ಸ್ಥಾನಮಾನ ಕೊಂದಾಡು ಪಂಪ ಒಂಜೇ ಇರಾದಾಡು
ಇನಿ ಕರಿಪೋಯಿನಂಚಿನ ಸಂಕಪ್ಪ ಬಂಗೇರ್ ಸಾರಿ ಕರ್ಕೇರ್ ಬಾರಿಯಾತ ನೆಟ್ಟು ಪೊರ್ಮುದರು ಇನಿ ಈ ಸ್ಥಾನಮಾನ ತಿಕ್ಕೋಡು ಈ ಗುಳಿಗೆ ಬಕ್ಕ ಕೊರಗಜ್ಜೆ ಉಂಡಾವಡು ನಾಂಡ ಆರು ಕಾರಣ ಅಂಚನೆ ಆಯ್ತು ಒಟ್ಟಿಗೆ ಎಂಕಲ್ನ ಕುಶಕಾಜ ಇರ್ಲಿತ್ತೇರಿ ಇನ್ನು ಯಾರೇನ ಈ ಸಂದರ್ಭಡು ಬೈದೇರಿ ನಿಖಲ ಆಹ್ವಾನ ಮಲ್ತಾರ ಅಂದ್ ಗೊತ್ತುಜ್ಜಿ ಆ ಸಂದರ್ಭಕ್ಕೆ ಏನು ಪಂಡಿನಿ ಅಂಚಿನ ವ್ಯಕ್ತಿಲು ಅಕ್ಲೆ ನಿಖಲ ಏಪಲ ಆ ಸಂದರ್ಭ ನೆನಪು ಮಲ್ತೊಂದು ಅಕ್ಲೆ ನಿಖಲ ಕಾರ್ಯಕ್ರಮದೊಟ್ಟಿಗೆ ಆಹ್ವಾನ ಮಲ್ತ ಲೆಪ್ಪುನಂಚಿನ ಪ್ರಾಮಾಣಿಕ ಪ್ರಯತ್ನ ಮಲ್ಪಲೆ ರವಿ ರೈಕಲ್ಡಲ ಭಾಸ್ಕರಣ್ಣ ಎನ್ನ ಈತೆ ವಿನವಿ ರಾಜಕೀಯದ ವ್ಯಕ್ತಿ ಲಾದಿನಿಕಲು ಈ ಗುಳಿಗಜ್ಜ ಅತ್ತನ ಕೊರಗಜ್ಜ ಸೇವಾ ಸಮಿತಿ ಒಲೆ ನಿಖಿಲ್ ಬ್ರಹ್ಮಕಲಶ ಹಿಡ್ದು ಬ್ರಹ್ಮಕಲಶ ಆಯ್ನ ಐದು ಬೊಕ್ಕಲ ರಾಜಕೀಯದ ಚಪ್ಪಲನ್ನು ಇತ್ತ ಮೂಲು ಏಪ ಪ್ರತಾಪ್ ಪಂಡೆ ಚಪ್ಪಲ್ ತಿರ್ದಿದ್ದು ಬಲ್ಲೆ ಸತ್ಯ ಐತ ಒಲೈ ಪುಗ್ನಲ್ಲ ರಾಜಕೀಯದ ಒಂಜಿ ನೆರಳನ್ನು ಬುಡ್ದು ಸಾಮಾಜಿಕ ಮಾತೆರೆಲ್ಲ ಒಟ್ಟುಕೊನಪ್ಪನ ಪ್ರಾಮಾಣಿಕ ಪ್ರಯತ್ನ ಮಲ್ಪಲಿ ರವಿ ರೈಕ್ಲೆ ಭಾಸ್ಕರಣ್ಣ ನಿಖಿಲೆ ಒಂದೊಂದು ಸಂದರ್ಭ ಬಂದಾಗ ನಿಖಿಲ ಈ ರಾಜಕೀಯ ನೂರು ರೂಪಾಯಿ ಒಂದು ಪೋಯಿರಂದಾಂಡ ಕ್ಷೇತ್ರಡು ದೈವ ಸಾನ್ನಿಧ್ಯ ನಿಖಿಲೆಗೆ ಬುಲ್ಪು ಕೊರ್ಪುಡು ಎನ್ನು ನಿಖಿಲ ಅಗತ್ಯನೇ ನೆನಪೊಡ್ಸಿ ಓ ಸಂದರ್ಭಡ್ಲ ಏರೆ ಅವಡು ಯಾನೇ ಒಂಜಿ ರಾಜಕೀಯ ವ್ಯಕ್ತಿ ಆಂಡ ಧಾರ್ಮಿಕ ವಿಚಾರ ಬಣ್ಣಗ ನಿಖಿಲ ಅಲ್ಪ ರಾಜಕೀಯ ಪತ್ತೊಂದು ಐತಲ್ಲ ಈ ಧಾರ್ಮಿಕ ವಿಚಾರ ಪೋಯಿರಂದಾಂಡ ನಿಖಿಲಗೆ ಸಾನ್ನಿಧ್ಯ ತಿಕ್ಕುನ ಕಷ್ಟ ಅವು ಯಾನ ಬಾರಿ ತೂತೆ ಎಂಕಲ್ನ ಶ್ರೀನಿವಾಸ ಶೆಟ್ಟನೊಟ್ಟಿಗೆ ಎಂಕಲ ಮಾತೈತೆ ಎಂಕಲ್ ಮಾತ ಒಟ್ಟಿಗೆ ಎತ್ತಿನ ಮಾತ ರಾಜ್ಯಕ್ಕೆ ದಕ್ಕಲ ಆಂಡ ಒವ್ವೇ ಸಂದರ್ಭಡ್ ಎಂಕಲ ಅಡೆತಡೆ ಇಜ್ಜಂದ ಇನ್ನು ಮಲ್ಪುನಂಚಿನ ಪ್ರಾಮಾಣಿಕ ಪ್ರಯತ್ನ ಮಲ್ತ ಐತ ಮಧ್ಯೊಡ್ಲ ಅವಲ್ಲ ಕೆಲವೊಂದು ಸಂದರ್ಭಡು ಆ ಐಕೊಂಜಿ ಸೂಜಿ ದೂರೊಂದು ಇತ್ತಿನ ಆಂಡಲ ಎಂಕಲ ಇನ್ನು ಪ್ರಾಮಾಣಿಕವಾದ ಜೊತ್ತೊಂದು ಐತವಲ್ಲ ಏರೆಗಳ ಅವಕಾಶ ಕೊರಂದೆ ಶ್ರದ್ಧಾ ಭಕ್ತಿ ಮಲ್ಪುನಂಚಿನ ಪ್ರಾಮಾಣಿಕ ಪ್ರಯತ್ನ ಮಲ್ತದ ಇನಿ ಐಕ್ ಸಾಕ್ಷಿ ಎಂಕಲ್ನ ಪ್ರಸಾದ್ ರೈಕಲ್ ಬಕ್ಕ ನೆತ್ತಿಲ ಬಾಲಿಕೆ ಸೀತಾರಾಮ್ ಶೆಟ್ರು ಮೊರಣ ಒಂಜಿ ದೇವಂದ ಬೆಟ್ಟುಡು ಒಂಜಿ ವಿಷ್ಣು ಸಾನ್ನಿಧ್ಯನ ಬ್ರಹ್ಮಕಲಶ ಮಲ್ತೇರು ಮಾತ ಜಾತಿ ಧರ್ಮದಕ್ಲೇನು ಮಾತ ರಾಜಕೀಯ ಪಕ್ಷದಕ್ಲೇನು ಮಾತ ವಿಚಾರ ವಿವಿಧ ಸಂಘಟನೆದಕ್ಲೇನು ಗುರುತಿಸಾದು ಅಕ್ಲೆ ಕೊರ್ಪಿನ ಸ್ಥಾನಮಾನ ಕೊರ್ದು ಗೌರವಡು ಮಲ್ಪನಂಚಿನ ಪ್ರಾಮಾಣಿಕ ಪ್ರಯತ್ನ ಮಲ್ತಿನಂಚಿನ ಅನ್ನನಕ್ಲೇನು ಅವು ಸುರೇಶ್ ಅನ್ನೆ ಅತ್ತನ ರವೀಂದ್ರನ್ನೇ ನೆಟ್ಟು ಕುಲ್ದಿನಕ್ಲಿ ಏರ್ಲ ರಾಜ್ಯಕ್ಕೆ ಏರೆ ವ್ಯಕ್ತಿ ಪಾಡು ಇತ್ತು ನಂಡ ಸಂದರ್ಭಕ್ಕೆ ಸರಿಯಾದ ರಾಜ್ಯಕ್ಕೆ ಮಲ್ಪನ ಸಂದರ್ಭ ರಾಜ್ಯಕ್ಕೆ ಮಲ್ತೊಂದು ಸಾನ್ನಿಧ್ಯನ ಬೆಳಗಾವನಂಚಿನ ಪ್ರಾಮಾಣಿಕ ಪ್ರಯತ್ನ ಮಲ್ಪಲೆ ಅಡಕು ತೊಡಕು ಬನ್ನಗ ಇಂಚಿನ ಅನ್ನನಕಲ್ದ ಮಾತನಕಲ್ ಕೇಂಡದು ಐಕೆ ಸೂಕ್ತ ಸಲಹೆ ಸೂಚನೆ ಜೊತೊಂದು ಕಾರ್ಯಕ್ರಮ ಯಶಸ್ವಿ ಮಲ್ಪಲೆ ಎಡ್ಡೆವಾಡು ಊರು ಎಡ್ಡಂಡ ನಮ್ಮ ಮಾತ ಎಡ್ಡೆ ಲೆಕ್ಕ ರಾಜ್ಯಕೀಯ ಮಾತ ಸಂದರ್ಭಕ್ಕೆ ದುಡ್ಡು ದಿನ ಬಣ್ಣ ಮಾತೊಪ್ಪುನಗ ರಾಜ್ಯಕ್ಕೆ ಎಪ್ಪು ಈ ಶಕ್ತಿಲು ಸಾನ್ನಿಧ್ಯಲು ಏಪಲ ನಮ್ಮ ಪಿರಾವಡು ಒಪ್ಪುಂಡು ಕಷ್ಟ ಬನ್ನಾಗ ಶಕ್ತಿ ಸಾನ್ನಿಧ್ಯನೇ ಸಹಾಯ ಮಲ್ಪುಣ ಎತ್ತಂದೆ ರಾಜಕೀಯ ವ್ಯಕ್ತಿನಕಲು ಸಹಾಯ ಮಲ್ಪುಜರು ಬೇತೆ ಸಂದರ್ಭಡು ಉದಾಹರಣೆ ಕೊಂಡ ಮಸ್ತ್ ಉದಾಹರಣೆలుంಡು ಕೋಡಕ್ಕೆ ಮೊರಣಿ ಮಾತ ಗಣೇಶೋತ್ಸವ ನಡುಪಿನ ಅಡಕು ತೊಡಕಲು ಕೆಲವು ಜಾಗೇಡ್ ಬತ್ತಲು ಎಂಕಲ್ನ ಬಾಗಡ್ಲ ಒಂಜಿ ಅಡಕು ತೊಡಕಲು ಬತ್ತಲು ಎಂಕಲ್ನ ಶಾಸಕರು ದಾದ ಪಂಡೇರು ಬಣ್ಣಗ 47 ವರ್ಷ ನಡತನ ರಾಜ್ಯ ಒಂಜಿ ಗಣೇಶೋತ್ಸವನು ಒವ್ವೇ ಸಂದರ್ಭಡು ಉಂತಾಯ ರಾಪಜಿ ಮಾರಾಯರೆ ಅವು ಅವೇ ಸಲಟಾವಡು ಸರ್ಕಾರ ಪರ್ಮಿಷನ್ ಕೊರಡು ಸರ್ಕಾರ ಪರ್ಮಿಷನ್ ಕೊರತೆ ಕುಲ್ಲಾಡು ಅವು ಆ ಕಾಲೇಜಿನ ನಡಪೋಡು ಐಕೆ ನಮ್ಮ ಹಸ್ತಕ್ಷೇಪ ಮಲ್ಪೆರ್ನೆ ಬಲ್ಲಿ ಅವು ಸಂದರ್ಭ ಬಣ್ಣಗ ಸರ್ಕಾರಿ ಐಕೆ ಅಡಕು ಒಂದು ಸುತ್ತೋಲೆ ಬತ್ತದು ಕಷ್ಟ ಅಂಡು ಆ ಸಂದರ್ಭಡ್ಲ ಶಾಸಕರು ಪ್ರಾಮಾಣಿಕ ಪ್ರಯತ್ನ ಆಡು ಅವೇ ಜಾಗೇಡು ಮಲ್ಪೋಡು ಪನ್ಪುನ ಇರಾದೇಡ್ದು ಓವೇ ಬೈಲ ಇತ್ತಿನಲ್ಲ ಐತ ಮಧ್ಯೋಡು ಆವಡು ಪನ್ಪುನ ಒಂಜಿ ಇರಾದೇಡು ಇಂದು ದಾಯಿ ಪಂಡಿನ ಬಣ್ಣಗ ಇಂಚ ಪೂರ ಮಲ್ತಿನ ಊರುಡು ಬರ್ಪಿನ ದೊಂದ ಬಕ್ಕ ಕಷ್ಟಲು ಪೂರ ನಿವಾರಣೆ ಆಪುನು ಜನಕಲು ವ್ಯಕ್ತಿಲು ಸಂಪರ್ಕವಾದ ಇತ್ತಿಂದ ಮಾತಾ ಸಂಘ ಸಂಸ್ಥೆಗಳು ಸಂಪರ್ಕವಾದ ಇತ್ತಿಂದ ಈ ಸಮಸ್ಯೆಲು ಮಾತ ಬರ್ಪುಜಿ ಪಂಡೊಂದು ಐಕೋಸ್ಕರ ಯಾನ ರವಿ ರೈಕಲ್ ಎಲ್ಲೆ ಜವಣೆ ಇರ್ಲ ಒಂಜಿ ರಾಜಕೀಯ ಪಕ್ಷ ಗುರುತಿನ ಹತ್ರ ಇರಗೆ ಒತ್ತದು ಯಾನ್ ಪನ್ನೇಡು ಈರ ಒಂಜಿ ಸರ್ಕಾರಿ ನೌಕರರ ಅದಿತ್ತದು ನಿಖಲು ರಡ್ಡು ಜನ ಜೋಡತ್ತ ಅದು ಬೋದು ನಿಖಲ ರಡ್ಡು ಕಣ್ಣದಲೆಕ್ಕ ಬೊಲ್ಪಾದು ಮಾತ ಜನಕಲನ್ನು ಪತ್ತೊಂದು ಬೊಪ್ಪನ ಪ್ರಾಮಾಣಿಕ ಪ್ರಯತ್ನ ಮಲ್ಪಲೆ ಗುಳಿಗೆ ಬಕ್ಕ ಕೊರಗಜ್ಜೆ ನಿಖಲಿಗೆ ನಂಗೆ
ಮಾತ ಆಶೀರ್ವಾದ ಮಲ್ಪುಂಡು ಸುರೇಶನ ಪಣ್ಣ ವಿಚಾರ ದಾಲ ಇತ್ತಂಡ ಅಲ್ಪ ಸತ್ಯನ ಭಕ್ತಿ ದೀದು ಅಲ್ಪ ಒಂಜಿ ಕೈ ಮುಗಿದು ಆಯ್ತ ವಿಚಾರ ತುಂಬತ್ತೊಂದು ಪೂಪುನಂಚಿನ ಪ್ರಾಮಾಣಿಕ ಪ್ರಯತ್ನ ಮಲ್ಪೆ ನಂಗೆ ಮಾತ ಎಡ್ಡೆವಾಡು ಈ ಸಂದರ್ಭ ಇತ್ತೆ ಬಿಡುಗಡೆ ಮಲ್ತನಂಚಿನ ಪೊರ್ತು ಅವು ಪೇರ ನೀರ್ದಲಕ್ಕಂತಿನ ಪೊರ್ತಾದುಪ್ಪಡು ನಂಗೆ ಮಾತ್ರ ಸುಖ ತಿಕ್ಕಡು ನೆಟ್ಟು ಏರು ಮಾತ ಉಲ್ಲರ ಐದು ಹೆಚ್ಚಿನ ಸಂಖ್ಯೆ ಬರ್ತದೆ ಈ ಕಾರ್ಯಕ್ರಮನ ಯಶಸ್ವಿ ಮಲ್ತು ಕೊರಲೆ ಈ ಸಂದರ್ಭ ಹಿಂಗೆ ಅವಕಾಶ ಕೊರ್ಲಿಕ್ಕೆ ನಿಖಿಲಿಗೆ ಅಭಿನಂದನೆ ಬೇಕು. ಧನ್ಯವಾದ. ಸುರೇಶ್ ಚೌಟ್ರ ವೇದಿಕೆಯಿಂದ ನಿರ್ಗಮಿಸ್ತಾ ಇದ್ದಾರೆ, ಅವರಿಗೆ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಸಮರ್ಪಿಸ್ತಾ ಇದ್ದೇನೆ. ಕಾರ್ಯಕ್ರಮದ ಮುಂದಕ್ಕೆ ಅತಿಥಿಗಳಲ್ಲಿ ಓರ್ವರಾದಂತಹ ಗೌರವಾನ್ವಿತ ಪ್ರಸಾದ್ ರಾಯ್ ಕಳ್ಳಿಮಾರ್ರವರು ನಮ್ಮ ಬೋಲ್ಮಾ ಕ್ಷೇತ್ರದ ಉಳ್ಳಾಲ್ತಿ ಅಮ್ಮನವರ ಕ್ಷೇತ್ರದ ಅಧ್ಯಕ್ಷರು ಕೂಡ 1 ನಿಮಿಷದ 2 ಮಾತುಗಳು. ನಂಚಿನ ಸೋಮನಾಥೇಶ್ವರನ್ ಅಂಚನೆ ಕಟೀಲ್ ದಪ್ಪೆ ಸ್ಥಳ ಸಾನ್ನಿಧ್ಯ ನೆಲೆಯನ ಕೊರಗಜ್ಜೆ ಅಂಚನೆ ಸ್ಥಳ ಸಾನ್ನಿಧ್ಯದ ಮಾತ ದೈವದೇವರನ್ನು ಭಕ್ತಿಡು ವಂದನೆ ಮಲ್ತೊಂದಲ್ಲೇ ಮಸ್ತ್ ಜನ ಪಾತಿರಿಯರು ಅಂಚಾದ ಏನು ಹೆಚ್ಚದಲ್ಲ ಪಾತಿರಂದೆ ಕೊರಗಜ್ಜ ಕ್ಷೇತ್ರ 30 ವರ್ಷದಿಂಚಿ ನಮ್ಮ ತೂವೊಂದಿತ್ತಿನ ಕ್ಷೇತ್ರ ಪ್ರತಿ ಒಂಜಿ ಪರ್ಬದ ಪುರ್ದುಡ್ಲ ಎಂಗುಲು ಸಕ್ರಿಯವಾದವರು ಭಾಗವಹಿಸಿದ ಎಡ್ಡೆ ಮನಸ್ಸಿನ ಜತ್ತಂದಂಡ ಒವ್ವೇ ಒಂಜಿ ಕೆಲಸಡು ಖಂಡಿತವಾದಲ್ಲ ಕಷ್ಟ ಆಪುಜಿ ಈ ಕ್ಷೇತ್ರದ ಜೀರ್ಣೋದ್ಧಾರಕ್ಕೆ ಭಾರಿ ಆತು ಜನ ಸಹಾಯ ಕೊರ್ಪಿನಗಳು ಖಂಡಿತ ಉಲ್ಲೇರು ಸುಮಾರು 5 ಲಕ್ಷದ ಬಜೆಟ್ ನಿಗಳು ಮಲ್ತಿದ್ದಾರೆ ಅಂಡ ಸಭೆಟ್ ಹೆಂಚಿನ ಮಾತ ಏನು ಊರುಡು ಇಜ್ಜಂದು ನಡೆದ ಆ ಥರ ಸಭೆಗೆ ಹಿಂಗೆ ಬರಿಯರೆ ಆತಿಸಿ ನಮ್ಮ ದೈವದೇವರನ್ನ ಕಟ್ಟಲೆ ಎಂಚ ಉಂಡ ದುಂಬುಡ್ದಿಂಚ ನಮ್ಮ ಎಂಚ ನಡತೊಂದು ಬೈದಾನ ಐಂದಾಲ ಬದಲಾವಣೆ ಮಲ್ಪಂದೆ ಮಾತೆರೆಲ್ಲ ಪತ್ತೊಂದು ಪೊರ್ಲುಡು ಪೋಣಂದಾಂಡ ಖಂಡಿತವಾದಲ್ಲ ಈ ಕ್ಷೇತ್ರದ ನಮ್ಮ ಎಂಚಿನ ಎಣ್ಣೆದನ ಅವು ಪೂರ ಆದು ಅಜ್ಜನ ಭಂಡಾರಡು ಒಂಜಿ 5 ಲಕ್ಷ ರೂಪಾಯಿ ಮಿತ್ತು ಒರಿಯುನೆಗೆ ದಾಲ ಸಂಶಯಿಸಿನ ಪನೊಂದು ನಮಕ್ ಮಾತ ದೇವರು ಸುಖ ಶಾಂತಿ ಕೊರಡು ಆರೋಗ್ಯಪೂರ್ಣ ಜೀವನ ಕೊರಡು ಕೈನಿಲಿಕ್ಕೆ ಸಂಪತ್ತನ್ನು ಕೊರಡು ಸಂಪತ್ತನ್ನು ವಿನಿಯೋಗಮನ ಯೋಗ ಭಾಗ್ಯನ ಕೊರಗಜ್ಜಲ ನಮ್ಮಿನ ದೈವದೇವರ ಕೊರಡನ್ನು ಪನ್ನೊಂದು ಈ ಜೀರ್ಣೋದ್ಧಾರದ ಕೆಲಸ ಬಾರಿ ಪೊರ್ಲುಡು ಅವರನ್ನು ಏನು 2 ಕೈ ಮುಗಿದು ಈಗಲೇ ಮಾತು ನಮಸ್ಕಾರ. ನಿಜವಾದ ಅತಿಥಿ ಇವತ್ತಿನ ನಿಜವಾದ ಅತಿಥಿ ನಮ್ಮ ರವೀಂದ್ರ ಶೆಟ್ಟಿ ಉಳಿದೊಟ್ಟವರು. ಸರ್ 1 ನಿಮಿಷ ನಿಮಗೂ. ಇತ್ತೆ ನಮ್ಮ ಅಂಚಿಂಚು ಪೋನಾಗ ತುಪ್ಪ ಯಾಪತ್ತು ನಗಲ್ ಆಗೇಲು ಮಾತ ಧಾರ್ಮಿಕ ಕೆಲಸ ಬಾರಿ ಎಡ್ಡೆ ರೀತಿಯಲ್ಲಿ ಆವೊಂದು ಐತೆ ಒಟ್ಟಿಗೆ ಭಾಸ್ಕರಣ್ಯ ಪಲ್ಲೆಕನೆ ಸಮಾಜಮುಖಿ ಅತ್ತಲ್ಲ ಅಕ್ಕರು ಬಸ್ತ್ ಕೆಲಸ ಮಂದಿಲ್ಲ ಇನಿ ರವಿ ರೈಕಲ್ನ ಒಂದು ಅಧ್ಯಕ್ಷತೆ ಭಾಸ್ಕರಣ್ಣನ ಒಂದು ನೇತೃತ್ವ ಮಾತ ಊರ್ದಕ್ಕನೆ ಸೇರ ಒಂದು ಎಡ್ಡೆ ಬೇಲೆಗೆ ಜೈದೇರು ನಾವು ಮಾತೆರ್ಲ ಸೇರಿದ ದೇವರ ಪ್ರಾರ್ಥನೆ ಮನ್ಪುಗ ಆಯ್ನತ್ತು ಬೇಗ ಒಂಜಿ ಒಟ್ಟು 5 ಲಕ್ಷ ರೂಪಾಯಿದ ಯೋಜನೆನ ಪಾಡೊಂದಿರು ಖಂಡಿತವಾದ 5 ಲಕ್ಷ ರೂಪಾಯಿಗೆ ದಾಲ ತೊಂದರೆ ಆವಂದಿದೆ ಎಂದು ಬಂದು ಆತು ಭಕ್ತರು ಈ ಕ್ಷೇತ್ರಡೇ ಉಳ್ಳೇರು ಒಟ್ಟದು ಮಾತೆಲ್ಲ ಸೇರಿದು 10 ಜನ ಸೇರಿ ನಮ್ಮತ್ತು ಪಂಪಿಲೆಕ್ಕ ನಾವು ಮಾತೆಲ್ಲ ಕೈ ಸೇರಿದು ಒಟ್ಟಾದ ಈ ಕೆಲಸ ಕರಡು ನಮ್ಮ ಮಾತ ಕೈ ಜೋಡಿಸಗ ಅಂದ್ ಪನೊಂದು ಯಾನು ಭಾಸ್ಕರ ಮೆಸೇಜ್ ಪಾಡ್ತಿತ್ತೇರು ಬಟ್ ಆ ಗ್ರೂಪ್ ಉಳ್ಳೇನು ಉಳ್ಳೆ ಅಂಚ ಮಾತ ಫೋನಾಗ ಮಸ್ತ್ ವೆಹಿಕಲ್ ಮಾತ ಹೊಂದಿದ್ರು ಬರೋಜಿಗೆ ಬಚ್ಚ ತೂಕ ಅಂದ್ ಬತ್ತೆ ತೂನಾಗ ವೇದಿಕೆಗಳೇರು ಖುಷಿ ಅಂದು ಒಟ್ಟಾದ ಈ ಕೆಲಸಕ್ಕೆ ನಮ್ಮ ಮಾತೆಲ್ಲ ತೊಡಗಿಸುವಾಗ ಅಂದ್ ಪನೊಂದು ಅವಕಾಶ ಕೊರನೆಗಳಿಗೆ ಮಾತಿರಲ್ಲ ಅಭಿನಂದನೆ ಸಲ್ಲಿಸೋದು ದೊಡ್ಡ ಪಾತಿರುವಂತೆ. ವಂದನೆಗಳು ರವೀಂದ್ರ ಶೆಟ್ಟಿ ಉಳಿದೊಟ್ಟಿವರಿಗೆ. ಶ್ರೀನಿವಾಸ್ ಶೆಟ್ಟಿ 1 ಮಾತು. ಪಾತೆರನ ಸಮಯ ಆಯ್ತು ವೇದಿಕೆ ಮಾತ ಧಾರ್ಮಿಕ ಮುಖಂಡರಿದೆ ಒಂದು ನಮ್ಮ ಎಡ್ಡೆ ಬೇಲೆಗೆ ಇದ್ದ ಜೀರ್ಣೋದ್ಧಾರದ ಬಹುಶಃ ನೇಟು ಒಂಜಿ ಎಂಕ್ಲೆ 2 ಸರ್ತಿ ಸೇರಿತ್ತ ಬಂಗಾರದ ಮುಟ್ಟಲೆ ಮನ್ಪುಡು ಅಂಚಿನ ಐತೆ ಒಂಜಿ ಅಂದಾಜಿ ಅರ್ಧ ಕಿಲೋ ಬಂಗಾರ ಪಲ್ಲೆಕಾನು ಒಂಜಿ 500 ಗ್ರಾಮ್ ಬಂಗಾರ ಹಾಕು ಬಹುಶಃ ಅಧ್ಯಕ್ಷರನ್ನ ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷರನ್ನಕ್ಕೆಲ್ಲ 2 ಜನ ನಿಕ್ಕಲ ಅಧ್ಯಕ್ಷರನ್ನಕ್ಕಲಿ ಒಂಜಿ 100 ಜನ ಮಂತಾರನ 5 ಗ್ರಾಮ್ ಬಂಗಾರ ಹಾಕಿ ಒಯ್ಯತ್ತು ಆ ಈ 100 ಜನ ತಯಾರು ಮಂತದ್ದು ಒಂಜಿ 5 ಗ್ರಾಮ್ ಬಂಗಾರಕ್ಕೂ ಕೆಪಾಸಿಟಿ ಇತ್ತಿನಾಕಲಿ ಒಂಜಿ ಲೀಡರ್ಶಿಪ್ ಇನ್ನು ಮಾತಾಡಲ್ಲ ಉಂಡು ಇನ್ನು 100 ಜನ ಈ ಪರಿಸರದ ಒಂಜಿ ಲೀಡರ್ಶಿಪ್ ಇತ್ತಿನಾಕಲಿಡ ಒಂಜಿ 5 ಗ್ರಾಮ್ ಬಂಗಾರ ಕೇಳಿ ಖಂಡಿತ ಭಾರಿ ಪೊರ್ಲುಡು ಹಾಕೊಂಡು ఒక ಒಂಜಿ ಈ ಪರಿಸರ ನಮ್ಮ ಮಾತೇರಲ್ಲ ಮಾತು ಇಲ್ಲದಾಕಲ್ಲ ಈ ಇಂಚಿನ ಅಪೂರ್ವ ನಂಗೆ ಒಂಜಿ ಅವಕಾಶ ದಿಕ್ಕುನಿ ಏಪಲ ದಿಕ್ಕುನಿ ದೇವಗೂ ಬಂಗಾರ ಕೊರ್ಪುಡು ಬಂಡ ಅವು ನಮ್ಮ ಪರಕೆ ಬಾಡ್ಲ ದುಡ್ಡು ಓಡಿ ಪೋಪುಡು ಗೊತ್ತಾಗ ನಿಖಿಲು 1 ಗ್ರಾಮ್ ಬಂಗಾರ ಕೊರಿಯಾರಲ್ಲ ಅವು ನಮ್ಮ ಜೀವಿತ ಕಾಲ ಮುಟ್ಟ ನಮ್ಮ ಏತ್ತು ಕಾಲ ಮುಟ್ಟ ಒಪ್ಪುಂಡು ಬಂಡ್ರೆ ಆ ಬಂಗಾರ ನಮ್ಮ ಏನು ತೂನಾಗ ನಂಗೆ ಖುಷಿ ಆಗುದು ನಮ್ಮ 1 ಗ್ರಾಮ್ ಬಂಗಾರ ಕೊಡ್ತಾನೆ ಆ ಮುಟ್ಟಲ್ಲ ಏನು ತೂನಾಗ ಅಂಜದು ಪುನಃ ಒಂದು ಭಾರಿ ಮಲ್ಲ ಅವಕಾಶ ನಾವು ಕಲೆವನ್ನು ಬಡ್ತಿ ಪ್ರತಿ ವರಲ ಈ ಪರಿಸರದ ಏತ್ತು ಇಲ್ಲುಂಡ ನಂಗೆ ದೇವರು ಒಂದು
ಅರ್ಧ ಗ್ರಾಮ ಮಾಡು 1 ಗ್ರಾಮ ಮಾಡು 2 ಗ್ರಾಮ ಮಾಡು ನಂಗೆ ಆ ದೈವ ಇಂಚ ಅನುಗ್ರಹ ಕೊರ್ಪುಡ ಐನು ಮಾತ ನಮ್ಮ ಒಂಜಿ ಕೊರ್ಪುಣ ವ್ಯವಸ್ಥೆ ಮಾತಿರ್ಲಿತ್ತು ಮನ್ಪುಗ ಖಂಡಿತ ನಂಗೆ ಆಪುಡು ವಾಪರ್ತಿರ್ಲ ಎಂಕ್ಲ ಪ್ರಶಾಂತ್ ಕಾದೇವರ್ನ ಪೊಪ್ಪನ ನೇತೃತ್ವಡಿ ಎಂಕ್ಲೆ ತೀರ್ಥದ ದೈವ ಒಂಜಿ 10 ಗ್ರಾಮದ 10 ಪವನದ ಒಂಜಿ ಬಂಗಾರ ಮನ್ಪಡು ಇಂದಿನ ಸಲಮನಿ ಪಟ್ಟಿ ಆಂಡ ಅವಳು ಎಂಕ್ಲು 14 ಪವನ ಅಂಡು ಅವು ಒಂದು ದೇವರನ ಶಕ್ತಿ ಅಂಚನೆ ಮೂಲು ಈ ಪರಿಸರಡು ಆತು ಜನ ಉಲ್ಲ ನಮ್ಮ ಎಡ್ಡೆ ಜನಕ್ಕಲು ಧಾರ್ಮಿಕ ಮುಖಂಡರನಕ್ಕಲ್ಲ ಈ ಒಂದು ಕೆಲಸ ಭಾರಿ ಸುಲಭಡಾವಡಿ ಒಂಜಿ ನಮ್ಮ ಈ ದೈವದ ಮೂಲು ಭಾರಿ ಕಾರ್ಣಿಕೊಂಡು ನಂಗೆ ಮಾತಾಡಲು ಗೊತ್ತುಂಟು ಇನ್ನು ಎಡ್ಡೆ ಪರಕೆ ಬರ್ಪುಡು ಭಾರಿ ಪೊರುಡಾವುದುಂಡು ಅಂಜನೆ ಇನಿ ಎಂಗ್ಲ ಅಯ್ಯಪ್ಪ ಕ್ಷೇತ್ರ ನಂಗೆ ಗೊತ್ತುಂಡು ಇನ್ನು ನಮ್ಮ ಭಾರಿ ಬಂಗೋಡ ಅಲ್ಲ ಪ್ರಶಾಂತ್ ಕಾಜಾವಿರು ಬಂದ್ಲೆಕ್ಕ ಮಾತ ಧಾರ್ಮಿಕ ಮುಖಂಡರು ಮುಡ್ಪದಕ್ಕೆ ದೀದು ನಮ್ಮ ಒಂದು 4 ವರ್ಷದ ಇನ್ನು ಭಾರಿ ಪೊರುಡು ಮಂತದ ಅವು ಐದ ಬೇಲೆಲ್ಲ ಭಾರಿ ದೇವರದ ಇಟ್ಟು ಪೊರ್ಲಾತನು ನಾನಾ ಒಂದು 100 ವರ್ಷ ಅಲ್ಲ ದಾಲ ಒಂದು ಅಂಚಿನ ಕೆಲಸನ ಮಾಡಿದು ಮಾತೆರೆಲ್ಲ ಇತ್ತು ಆತನು ಈ ಧಾರ್ಮಿಕ ಇನಿ ನಮ್ಮ ಆ ಕ್ಷೇತ್ರ ಒಂದು 5 ತಿಂಗಳು 5 ಸರ್ತಿ ಅನ್ನದಾನ ಮನ್ಪುವ ಅವಳು ದುಡ್ಡು ಉಪ್ಪಡು ಉಪ್ಪಂದೆ ಕುಲ್ಲಾಡು ಮಾತೆರ್ನ ವಿಶ್ವನಾಥ್ ನಾಯ್ಕರ್ಗಳು ಉಪಾಧ್ಯಕ್ಷರ ಅದು ಮಾತರ ಮುಲ್ಪದಕ್ಕಲ್ನ ಒಂದು ಸರ್ವ ಸಹಕಾರಡಿ ತಿಂಗಳು 5 ಅನ್ನದಾನ ಹಾಪುನು ನಮ್ಮ ಇಚ್ಛಾಶಕ್ತಿ ಇತ್ತಂದ ಧಾರ್ಮಿಕ ಕೆಲಸ ಆಯರ ಕಷ್ಟ ಇದ್ದು ಬಂಡದು ನಮ್ಮ ಮಾತೆರಲ್ಲ ಒಂಜಿ ಅಪ್ಪೆ ಜೋಕು ಲೆಕ್ಕ ನೀಡಿ ಕೆಲಸ ಮಾಡ್ಕೊಂಡು ಬಂಡದು ಎನ್ನ 2 ಪಾತ್ರೆಯನ್ನು ಉಂತವೆ. ಬಹುಶಃ ಮುಂದೆ ನಡೆಯುವಂಥ ಎಲ್ಲ ಕಾರ್ಯಕ್ರಮಗಳು ಕೂಡ ಬಹಳ ಸುಸೂತ್ರವಾಗಿ ನಡೆಯಲಿಕ್ಕೆ ಸಾಧ್ಯ ಇದೆ. ಯಾಕೆ ಅಂತ ಹೇಳಿದರೆ ನಮ್ಮ ಗುಳಿಗ ಕೊರಗಜ್ಜ ಸೇವಾ ಸಮಿತಿ ಅಧ್ಯಕ್ಷರು ಭಾಸ್ಕರ್, ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷರು ರವಿ, ಇಬ್ಬರ ಮೇಲೂ ಕೂಡ ಬಹುಶಃ ಸೂರ್ಯನ ಅನುಗ್ರಹ ಇದೆ. ಯಾಕೆಂದರೆ ರವಿ ಅಂದರೂ ಸೂರ್ಯ, ಭಾಸ್ಕರ್ ಅಂತ ಹೇಳಿದ್ರು ಸೂರ್ಯ. ಇಬ್ಬರ ಸೂರ್ಯನ ಶಕ್ತಿ ಪ್ರಭಾವ ಬಹುಶಃ ಎಲ್ಲ ಅಧ್ಯಕ್ಷರ ಮೇಲೆ ಬೀರಿದರೆ ಖಂಡಿತವಾಗಿ ಒಂದು ಕಾರ್ಯಕ್ರಮ ಯಶಸ್ವಿ ಆಗುತ್ತೆ ಅನ್ನುವಂಥದ್ದು ನಮ್ಮೆಲ್ಲರ ನಂಬಿಕೆ. ಕಾರ್ಯಕ್ರಮದ ಕೊನೆಯ ಭಾಗಕ್ಕೆ ಬರ್ತಾ ಇದ್ದೇವೆ. ಸಭಾಧ್ಯಕ್ಷರ ಮಾತು. ಸುರುಕಾದ ಮಹಾಗಣಪತಿ ದೇವರಿಗೆ ಮನಸಾರೆ ವಂದನೆ ಸಲ್ಲಿಸುವುದು. ಈ ಗ್ರಾಮ ದೇವಿಯರು ಸೋಮನಾಥೇಶ್ವರ ದೇವರಿಗೆ ವಂದನೆ ಸಲ್ಲಿಸುವುದು. ಸ್ಥಳ ಸಾನ್ನಿಧ್ಯದ ಆರಾಧ್ಯ ದೈವ ಶ್ರೀ ಗುಳಿಗ ದೈವ ಅಂಚನೆ ಕೊರಗಜ್ಜ ದೈವಗೂ ಅನಂತ ಪ್ರಣಾಮ ಸಲ್ಲಿಸುವುದು. ಆತ್ಮೀಯ ಭಗವಾನ್ ಭಕ್ತರೇ, ಶ್ರೀ ಗುಳಿಗ ಕೊರಗಜ್ಜ ಸೇವಾ ಸಮಿತಿ ಅಸೈಗೋಳಿ ನೆಂತ ಜೀರ್ಣೋದ್ಧಾರದ ನಿಮಿತ್ತವಾದ ನಮ್ಮ ಇನಿ ವಿಜ್ಞಾಪನ ಪತ್ರ ಬಿಡುಗಡೆ ಈ ಸಮಾರಂಭಗಳು ನಮ್ಮ ಇನಿತ ಕಾರ್ಯಕ್ರಮನು ಬಾರಿ ಪೊರ್ಲುಡು ದೀಪ ಪ್ರಜ್ವಲನ ಮಲ್ತದೆ ಅವೇತು ಜೋಕುಲಿಗೆ ವಿದ್ಯಾದಾನ ಮಲ್ತದೆ ನಂಗೆ ಮಾರ್ಗದರ್ಶಕರಾದ ಇನಿತ ಕಾರ್ಯಕ್ರಮನು ಉದ್ಘಾಟನೆ ಮಲ್ತನ ಹಿರಿಯರು ಶ್ರೀಯುತ ರವೀಂದ್ರ ರೈ ಕಲ್ಲೆಮಾರು ವೇದಿಕೆಗಳು ಆರ್ನ ಆಶೀರ್ವಾದ ನಟ್ಟೊಂದು ಅಂಚನೆ ಬಾರಿ ಪೊರ್ಲುಡು ಇನಿತ ಕಾರ್ಯಕ್ರಮಡು ನಮ್ಮ ದುಂಬುಗು ಎಂಚ ಹೆಜ್ಜೆ ದೀವೋಡು ಎಂಚ ಕಾರ್ಯಕ್ರಮನ ಮಲ್ತೊಂದು ಪೋವಡು ಪಂಡದು ಬಾರಿ ಪೊರ್ಲುದ ನಂಗೆ ಮಾರ್ಗದರ್ಶನ ಮಲ್ತನಂಚಿನ ಹಿರಿಯರು ನಮ್ಮ ಮಾರ್ಗದರ್ಶಕರು ಶ್ರೀಯುತ ಪ್ರಶಾಂತ್ ಕಾಜವೇರಿ ವೇದಿಕೆಗಳು ಆರ್ನೆಲ್ಲ ಹಿರಿಯರನ್ನ ಆಶೀರ್ವಾದ ನಟ್ಟೊಂದು ಅಂಚನೆ ಹಿರಿಯರು ನಮ್ಮ ದೇರ್ಲಕಟ್ಟೆ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಅಧ್ಯಕ್ಷರಾದಿತ್ತದು. ಆ ದೇವಸ್ಥಾನವು ಪೂರ್ಣ ಪ್ರಮಾಣದ ಅಭಿವೃದ್ಧಿ ಮಲ್ತನಂಚಿನ ಸೀತಾರಾಮ ಶೆಟ್ಟಿ ಹಿರಿಯರ ವೇದಿಕೆಗಳು ಆರ್ನ ಉಪಸ್ಥಿತಿಯನ್ನು ಗೌರವಿಸೊಂದು ಅಂಚನೆ ನಮ್ಮ ಅಸೈಗೊಳ್ಳಿದ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಜೀರ್ಣೋದ್ಧಾರದ ಕೆಲಸ ಕಾರ್ಯಗಳು ಮಲ್ತದೆ. ಈ ಭಾಗದ ಮಾತ ಹಿಂದೂ ಬಾಂಧವ್ಯರನ್ನು ಒಟ್ಟು ಸೇರಿಸದೆ ಒಂಜಿ ಭಕ್ತ ಸಾನ್ನಿಧ್ಯವನ್ನು ನಿರ್ಮಾಣ ಮಲ್ತದೆ. ಈ ಸಮಿತಿಯ ಗೌರವಾಧ್ಯಕ್ಷರು ಶ್ರೀಯುತ ಶ್ರೀನಿವಾಸ ಶೆಟ್ಟರು ವೇದಿಕೆಗಳ ಉಪಸ್ಥಿತಿಯನ್ನು ಗೌರವಿಸೊಂದು ಅಂಚನೆ ಹಿರಿಯರು ನಮ್ಮ ಮಾತ ಮಾರ್ಗದರ್ಶಕರು ಅಪ್ಪೆ ಉಳ್ಳಾಲ್ದಿ ಅಪ್ಪೆನ ಕ್ಷೇತ್ರನು ಜೀರ್ಣೋದ್ಧಾರ ಮಲ್ತದೆ. ಈ ಭಾಗದ ಮಾತ ಹಿಂದೂ ಬಾಂಧವ್ಯರನ್ನು ಒಟ್ಟು ಸೇರಿಸೋದು ಪೋಪನಂಚಿನ ಹಿರಿಯರು ಶ್ರೀಯುತ ಪ್ರಸಾದ್ ರೈ ಕಲ್ಲಿಮಾರು ವೇದಿಕೆಗಳ ನಾವು ಉಪಸ್ಥಿತಿಯನ್ನು ಗೌರವಿಸೊಂದು ಅಂಚನೆ ನಂಗೆ ತಿಳಿದಿಪ್ಪು ನಮ್ಮ ಕೈತಲ್ದ ಮಹಾಮಾಯಿ ಕ್ಷೇತ್ರ ಶಾಂತಿ ಪಾಲಿಕೆ ನಿತ್ತ ಬ್ರಹ್ಮಕಲಶ ಸಮಿತಿಯ ಅಧ್ಯಕ್ಷರಾದಿತ್ತು ಬಾರಿ ಪೊರ್ಲುರ ಕಾರ್ಯಕ್ರಮ ಮಲ್ತುಕೊಂಡ ಜಯಪ್ರಕಾಶ್ ಶೆಟ್ಟರು ವೇದಿಕೆಗಳ ನಾನು ಉಪಸ್ಥಿತಿಯನ್ನು ಗೌರವಿಸೊಂದು ಅಂಚನೆ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಅವೇತು ವಿದ್ಯಾರ್ಥಿಗಳಿಗೆ ನಮ್ಮ ಒಂದು ಶಾಲೆನ ಕಟ್ಟದ ವಿದ್ಯಾದಾನ ಕೊರಂಚಿನ ರವೀಂದ್ರ ಶೆಟ್ಟರು ವೇದಿಕೆಗಳು ಈ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಈ ನಮ್ಮ ಗುಳಿಗ ಕೊರಗಜ್ಜ ದೇವಸ್ಥಾನದ ಅಧ್ಯಕ್ಷರಾದಿತ್ತದು. ಆ ಮಾತ ಕ್ಷೇತ್ರನು ಪರಿಪೂರ್ಣವಾದ ಅಭಿವೃದ್ಧಿ ಮಾಡಿ ಸದಾಯಗತ ಪ್ರಯತ್ನ ಮಾಡ್ತದೆ. ಈ ಒಂಜಿ ಸಾನ್ನಿಧ್ಯದ ಅಧ್ಯಕ್ಷರಾದ ಶ್ರೀಯುತ ಭಾಸ್ಕರಣ್ಣೆ ವೇದಿಕೆಗಳು ಅಂಚನೆ ಇನ್ನತ ಕೋಶಾಧಿಕಾರಿ ಶೈಲೇಶ್ ಅನ್ನೆಲ್ಲ ವೇದಿಕೆಗಳು
ಆತ್ಮೀಯರೇ ದನ ಬಂಡ ಒಂದು ಮಾತ ಹಿರಿಯಾಕಲು ವೇದಿಕೆ ಹಿಡಿತಿದ್ದು ಎಂಕೊಂಜಿ ಈ ದೈವದೊಂಜಿ ಸೇವೆ ಮಲ್ಪೊಂಜಿ ಅವಕಾಶ ಕೊಡ್ತೇವೆ ಆ ಅವಕಾಶ ಕೊರ್ನೆಗೆ ಸಮಿತಿ ದಕ್ಕಲಿಲ್ಲ ಅಂಚನಿಗೆ ಮಾತೆರಿಗಿಲ್ಲ ಭಗವಾನ್ ಭಕ್ತರಿಗೆ ಅನಂತನಂತ ಕೃತಜ್ಞತೆ ಸಲ್ಲಿಸೊಂದಿಲ್ಲ ದೈದಿದ್ದು ದಾನೆ ಬಂಡ ಯಾನು ಮುರಣಿ ಈ ಸಮಿತಿ ರಚನೆ ಮಲ್ಪನ ಕೊಡ್ತಗೋ ಯಾನು ಮೂಲ ಇಜ್ಜಾಂಡು ಯಾನು ಈ ಬೇತೆ ಕಾರ್ಯಕ್ರಮ ಹಿಡಿತೆ ಹೆಂಗೆ ಭಾಸ್ಕರನ್ನೇ ಫೋನ್ ಮಲ್ತದ್ದು ಇದು ಕೂಡ್ಲೈತೆ ಬರಡು 2-3 ಸಮಿತಿ ಒಂಜಿ ಅಧ್ಯಕ್ಷರದ ಆಯ್ಕೆ ಮತ್ತೆ ಯಾಪಂಡೆ ಬುಡ್ಚಿ ಏನಾರ್ದು ಇಂಚಿನ ಮಾತ ಸೇವೆ ಪಡೆಯ ಮಲ್ಪೆ ಓವೆ ಹೆಂಗೆ ಅಧ್ಯಕ್ಷ ಬಿಟ್ಟು ಈರೇ ಆಲೇನು ಪಂಡೇರು ಆ ಪ್ರಕಾರ ಆ ಅಜ್ಜನೊಂಜಿ ಸೇವೆ ಮಲ್ಪನೆ ಹೆಂಗೆ ಭಾಗ್ಯ ತೆಗೆದು ಆತ್ಮೀಯ ಭಗವಾನ್ ಭಕ್ತರೇ ದಾನೇನು ಪಂಡ ಅದು ಒಂಜಿ ದೇವರ ಮಲ್ಪನೆ ಸೇವೆ ನಿನ್ನ ಮಾತಿರಲ್ಲ ನಮ್ಮ ಮಾತ ಒಟ್ಟು ಸೇರಿದು ಒಂಜಪ್ಪೆ ಜೋಕುಲೆಕ್ಕ ಒಟ್ಟು ಸೇರಿದು ಆ ದೈವದೊಂಜಿ ಸಾನ್ನಿಧ್ಯ ನಾವು ಮಾತಿರಲ್ಲ ಸೇರಿದು ಜೀರ್ಣೋದ್ಧಾರ ಮಲ್ಪೆ ನಿಖಲ್ಲ ಏನೊಟ್ಟು ಮಾತಿರಲ್ಲ ಕೈ ಜೋಡಿಸೋದು ಎಡ್ಡೆ ರೀತಿ ಮಲ್ಪರೆ ಅವಕಾಶ ಮಲ್ತ್ಕೊಂಡು ನಿಖಲ ವಿನಂತಿ ಮಲ್ತಂದು ಐತೆ ಒಟ್ಟಿಗೆ ಭಾಸ್ಕರನ್ನೇ ಪಾತೆರ್ನಾಗ ಪಂಡೇರು ಬಾರಿ ಪೊರ್ಲು 34 ವರ್ಷ ಒಂಜಿ ದುಂಬು ಈ ಸ್ಥಳಟು ದಾದಾದ ಮಾತ ಕಾರ್ಣಿಕೆತ್ತಲು ಆ ರೀತಿ ಅಜ್ಜನಲ್ಲ ಗುಲಿಗಜ್ಜನ ಕಾರ್ಣಿಕಡು ಈ ಕ್ಷೇತ್ರ ಬೆಳಗದಿಲು ಮುಲ್ಪ ಬೆಳಗನ್ನ ಹಿಡಿದು ಬುಕ್ಕ ಊರ್ದಕ್ಲೆ ಆ ರೀತಿ ಎಡ್ಡೆ ಆತನೆಲ್ಲ ಪಂತೇರು ದಾನೇನ್ ಪಂಡ ಇದನ್ನ ಗೊತ್ತಿಪ್ಪು ಸುಮಾರು 500 ಗ್ರಾಮದ ಒಂಜಿ ಬಂಗಾರದ ಅಜ್ಜನೊಂಜಿ ಮುಟ್ಟಲೆ ತಯಾರ ಮಲ್ಪರೆ ಒಂದು ಒಂಜಿ ಫಸ್ಟ್ದ ಮೀಟಿಂಗ್ ಇಲ್ಲ ಕೆಲವುದಕ್ಕೆಲ್ಲ ಮನಸ್ಸಲ್ಲಿಪ್ಪು ದಾನೇನ್ ಪಂಡ ದೇವರಿಗೆ ಬಂಗಾರ ದಾಯಿಗೆ ನಮ್ಮ ದಾಯಿಗೆ ಮಲ್ಪನ ವಿಚಾರಲಿಪ್ಪು ದಾನೆ ಪಂಡ ನಮ್ಮ ಒವೇ ಒಂಜಿ ದೇವರಿಗೆ ಸಮರ್ಪಣ ಮನೋಭಾವನೆ ತಂದಣ್ಣ ಇತ್ತಿನೆಟ್ ಶ್ರೇಷ್ಠವಾಯಿನ ದೇವರಿಗೆ ಸಮರ್ಪಣೆ ಮಲ್ಪಡುದು ಹಿರಿಯಾಕಲ್ ಪಂತೇರಿ ನಂಗೆ ಗೊತ್ತಿಪ್ಪು ಈ ಭಾರತ ದೇಶಡು ಏತೋ ದೇವಸ್ಥಾನಗಳು ಅನಾದಿ ಕಾಲೋಡದಿಂಚಿ ಏತೋ ಬುಲ್ಲಿ ಬಂಗಾರನ ದೀನಿಟ್ಟು ಅವು ನಮ್ಮ ದೇಶದ ಸಂಪತ್ತಾದು ನಮ್ಮ ಹಿಂದೂ ಬಾಂಧವ್ಯರ ಸಂಪತ್ತಾದು ಒರಿದಿಲು ನಮ್ಮ ಬೆಂದದು 10 ರೂಪಾಯಿ ಒರಿತಿನಿಟ್ಟು ದೇವರಿಗೆ ಎಡ್ಡೆ ರೀತಿದ ಒಂಜಿ ಸಮರ್ಪಣ ಭಾವನೆ ಮಲ್ತಂದಣ್ಣ ಅವು ನಮ್ಮ ಜೀವನಡು ನಂಗೆ ಎಡ್ಡೆ ಹಾಪುಡು 5 ಬುಕ್ಕ ನಂಗೆ ದೇವರನ ಅನುಗ್ರಹ ತೆಕ್ಕೊಳೋದು ಹಿರಿಯಾಕಲ್ ಪಂತನ ಪ್ರಕಾರ ಆ ಪ್ರಕಾರ ಅನಾದಿ ಕಾಲೋಡ್ದು ಆ ರೀತಿದ ಒಂಜಿ ಸ್ಥಳ ಸಾನ್ನಿಧ್ಯಡು ಎಡ್ಡೆ ರೀತಿದ ಸಂಪತ್ತನ್ನು ಆ ದೇವರಿಗೆ ಸಮರ್ಪಣೆ ಮಲ್ಪಂಚಿನ ಕೆಲಸನ ಅವೊಂದು ಬೈದನು ನಂಗೊಂಜಿ ಅವಕಾಶ ತೆಗೆದನು ದಾನೇನ್ ಪಂಡ ಇತ್ತೆ ನಂಗೆ ಗೊತ್ತಿಪ್ಪು ಈ ಕೊರಗಜ್ಜ ದೈವದ ಕಾರಣಿಕ ಈ ದಕ್ಷಿಣ ಕನ್ನಡ ಜಿಲ್ಲೆಯ ತಂದೆ ಅಂತಾರಾಜ್ಯ ಮಟ್ಟೊಡ್ಲ ಆ ರೀತಿ ಪುಗರ್ತಿಡು ದಾನೇನ್ ಪಂಡ ಕೊರಗಜ್ಜೆ ಗುಳಿಗಜ್ಜರೊಂಜಿ ಪ್ರಾರ್ಥನೆ ಮಲ್ತಂದಾಣ ಅತಿ ಕ್ಷೀತ್ರವಾದ ನಮ್ಗೆ ಆಯ್ತೊಂಜಿ ಫಲಾಪೇಕ್ಷೆ ತೆಕ್ಕೊಂಡು ಪಂಡ ಕೊರಗಜ್ಜ ದೈವದ ಕಾರಣಿಕ ಕೊರಗಜ್ಜನ ದೇವಡ ಆಯ್ನಂಚಿನ ಕಾರ್ಣಿಕಲ ನಿಗ್ಲಿ ಗೊತ್ತಿಪ್ಪು ಈ ಭಾಗದ ಮಾತ ಹಿರಿಯಾಕಲಿಕ್ಕೆ ದುಂಬು ಅವೇ ರೀತಿಯ ಪ್ರಾರ್ಥನೆ ಮಲ್ತದು ಈ ಭಾಗಡಿತನ ಕಷ್ಟ ಕಾರ್ಪಣ್ಯ ದೂರ ಸಾಧ್ಯ ಆತನು ನಾವು ಮಾತೆಲ್ಲ ಈ ರೀತಿ ಒಂಜಿ ಪ್ರಯತ್ನವನ್ನು ಮಲ್ಪನಿಗೆ ಸಹಕರಿಸೋನು ವಿನಂತಿ ಮಲ್ತಂದು ಹಿರಿಯರು ನಮ್ಮ ಶ್ರೀನಿವಾಸನ್ನೇ ಪಂಡೇರು ದಾನೇನ್ ಪಂಡ ಮಾತೆರಗೊಂಜಿ 500 ಗ್ರಾಮದ ಒಂಜಿ ಬಂಗಾರನ ನಂಗೆ ದೇವರಿಗೆ ಸಮರ್ಪಣೆ ಮಲ್ಪರೆ ಭಂಗ ಒಂದು ದಾಯನ್ ಪಂಡ 1 ಗ್ರಾಮ 2 ಗ್ರಾಮ ದೇವರಿಗೆ ಒಂಜಿ ಸಮರ್ಪಣೆ ಮಲ್ಪಲೇಂದು ಆರೊಂಜಿ ಫಸ್ಟ್ ಪ್ರತಾಪಣ್ಣೆ ಆಯ್ತೊಂಜಿ ವಾಟ್ಸಪ್ ಗ್ರೂಪ್ ಮಲ್ತದೆ ಪಾಟ್ನಾಗನೆ ಅವೇತೋ ಜನ ನೆಕ್ ದುಂಬೆ ಒಂಜಿ ವಾಟ್ಸಪ್ ಗ್ರೂಪ್ಡು ಏನು ಇಂಚಿನ ಕೊರ್ಪೆ ಎಂದು ವಾಗ್ದಾನ ಮಲ್ತದೇರು ಆ ಪ್ರಕಾರ ನನ್ನದು ಕೂರುವಿರು ನನ್ನ ವಿಜ್ಞಾಪನ ಪತ್ರ ಬಿಡುಗಡೆ ಹಿಡಿದಕ್ಕ ಪ್ರತಿ ಒಂಜಿ ನಮ್ಮೊಂಜಿ ಇಲ್ಲಡಿಲ್ಲ ನಮ್ಮ ಈ ವಿಜ್ಞಾಪನ ಪತ್ರ ಎತ್ತನಾಗ ನಮ್ಮದು ಆಯ್ನಾತ್ ಆತ ಇತ್ತು ಏತು ತೀರ್ನ ಆತು ನಮ್ಮ ಸಮರ್ಪಣ ಮನೋಭಾವನೆ ಇಂಗ್ಲೊಂಜಿ ಇತ್ತು ಕೊರ್ಪಂದು ಪಂಡದಾಂಡ ನಂಗೆ ದುಂಬುಗೈತು ಒಂಜಿ ಕಾರ್ಯರೂಪು ರಚನೆ ಮಲ್ಪನೆ ಸಾಧ್ಯ ಪಡು ನೆಗ್ ಮಾತೆಲ್ಲ ಸಹಕರಿಸೋಡು ವಿನಂತಿ ಮಲ್ತಂದು ನಮ್ಮ ಈ ಭಾಗದ ಹಿಂದೂ ಬಾಂಧವರ ತಂದೆ ಈ ಭಾಗವಡಿತನೊಂಜಿ 5 ಗ್ರಾಮದ ಹಿಂದೂಲು ಮಾತಲಿಗೆ ಸಹಕರಿಸಲು ವಿನಂತಿ ಮಲ್ತಂದು ಐತೆ ಒಟ್ಟಿಗೆ ನಮ್ಮ ಸುರೇಶ್ ಚೌಟ್ರ ಪಂಡೇರು ಈ ಗ್ರಾಮ ದೇವರನ್ನೆಲ್ಲ ಜೀರ್ಣೋದ್ಧಾರ ದೈವದ ಜೀರ್ಣೋದ್ಧಾರ ಒಂದುಂಡು ಐತೆ ಒಟ್ಟಿಗೆ ಈ ಕೆಲಸಗಳ ಜತ್ತರಂದು ಅವು ದಾನೇನ್ ಪಂಡ ಆ ದೇವರನ್ನೇ ಒಂಜಿ ಅನುಗ್ರಹ ದಿಪ್ಪು ದಾನೇನ್ ಪಂಡ ಅಲ್ಪಲ್ಲ ಒಂಜಿ ಜೀರ್ಣೋದ್ಧಾರ ಆಪನ ಪೊರ್ತರು ಮೂಲ ಒಂಜಿ ಅಜ್ಜನ ಒಂಜಿ ಜೀರ್ಣೋದ್ಧಾರ ಆಪನ ಪೊರ್ತುಗು ಆ ದೇವರೇ ನಂಗೆ ಜ್ಞಾನ ಕೊರತು ಆ ಕೆಲಸಕ್ಕೂ ಜತ್ತದಿನಿ ನಮ್ಮದಾಲ ಆ ಒಂದಿಪ್ಪನ ಗುತ್ತಿತ್ತದತ್ತು ಅಂಚಾದಿಪ್ಪನ ಕಾರಣ ಅಲ್ಪದಲ್ಲ ಒಂಜಿ ದೇವರನ ಜೀರ್ಣೋದ್ಧಾರಗೂ ದಾಲ ಒಂಜಿ ತೊಂದರೆ ಒಂದೇ ಆ ದೇವರ ನಡಪವೇರು ಈ ಅಜ್ಜನ ಒಂಜಿ ಕಾರ್ಣಿಕಡು ಮುಲ್ಪಲ ಒಂಜಿ ಆಯ್ನಾತು ಬೇಗ ಜೀರ್ಣೋದ್ಧಾರ ಕೆಲಸ ಕಾರ್ಯ ಆವು ನನ್ನ ಕೇವಲ ಒಂಜಿ 4 ಸಂಕ್ರಮಣ ನಂಕ್ ತಿಕ್ಕುನಿ ನಮ್ಮ ನನ್ನ ಬಂಡ ಒಂಜಿ ಯೋಜನೆ ಮಲ್ತದ ಪ್ರತಿ ಸಂಕ್ರಮಣ ದಾನಿ ನಮ್ಮ ಒಂಜಿ ದೈವಗೂ ಒಂಜಿ ಬಂಗಾರನ ಸಮರ್ಪಣೆ ಮಲ್ಪನೆ ದಾನೇನ್ ಪಂಡ ಆಣಿದ ದಿನೊಟ್ಟಾನಿ ಅಕಲು 1 ಗ್ರಾಮ 2 ಗ್ರಾಮ ಬಂಗಾರನ ಅತನ ಕೊರ್ಪೆ ಅತನ ಕಾಸು ಅತನ ಬಂಗಾರೇ ಅದಿಪ್ಪು ಒಂಜಿ ಕಂತದು ಅಲ್ಪ ಎತ್ತಾಂಡ ಆ ಪೊರ್ತುಗು ಪ್ರಾರ್ಥನೆ ಮಲ್ತದು ದೈವಗೂ ಸಮರ್ಪಣೆ ಮಲ್ತದು ಅವು ಪೂರ ಒಟ್ಟಾಗಿ ನೀಡಿದ ಬುಕ್ಕ ನಮ್ಮೊಂಜಿ ಆಯ್ತಾ ಅಕ್ಕ ಸಾಲಿಡ ಕೊರ್ದು ಆಯ್ತು ಒಂಜಿ ಮುಟ್ಟಾಲೆ ತೀರ್ಮಾನ ಮಲ್ಪನ ಒಂಜಿ ನಿರ್ಮಾಣ ಮಲ್ಪನ ಕೆಲಸಗೂ ಪೋಯಿಂದು ಸಮಿತಿದಾಗ ನೆಕ್ ದುಂಬು ತೀರ್ಮಾನ ಮಲ್ತದೇರಿ ಆ ಪ್ರಕಾರ ನನ್ನ ಪ್ರತಿ ಒಂಜಿ ನನ್ನ ದುಂಬು ಬರ್ಪನ ಸಂಕಲ್ಪ ನೋಡುದು ಆ ಸಮರ್ಪಣಾ ಕೆಲಸ ಕಾರ್ಯ ನಮ್ಮ ಈ ಕ್ಷೇತ್ರ ನಡಪೆನಂಡು ನೆಕ್ ಮಾತೆಲ್ಲ ಊರ್ದ ಪರ ಊರ್ದ ಮಾತ ಭಗವಾನ್ ಭಕ್ತರು ಸಹಕರಿಸೋಡು ನೆನತಿ ಮಲ್ತಂದು ಅಂಚನೆ ವಿಶೇಷವಾದ ಮಾಧ್ಯಮ ಮಿತ್ರದಾಗಲಿ ಮಾತೆಲ್ಲ ಬರ್ತದೆ ಮಾಧ್ಯಮ ಮುಖಾಂತರ ಪ್ರಚಾರ
ಮಲ್ತೊಂದುಲೇರು ಈ ರೀತಿಯ ಪ್ರಚಾರ ನನ್ನ ದುಮ್ಮುಗುಲ ನಿಖಿಲ ಎಡ್ಡೆ ರೀತಿಯ ಮಲ್ತದ್ದು ಈ ಕ್ಷೇತ್ರ ಬೆಲೆಗರ ನಿಖಿಲ ಮಾತ ಸಹಕರಿಸೋದು ವಿನಂತಿ ಮಲ್ತಂದು ಏನನ್ನ ಈ ದೈವದ ಸೇವೆ ಮಲ್ಪರೆ ಏನನ್ನ ಆಯ್ಕೆ ಮಲ್ತದ್ದು ಈ ದೇವರನ್ನ ಸೇವೆ ಮಲ್ಪರೆ ಅವಕಾಶ ಮಲ್ತನಿಗೆ ಈ ಊರು ದಕ್ಕಲಿಗೆ ಈ ಸಮಿತಿ ದಕ್ಕಲಿಗೆ ಮಾತ ಭಗವಾನ್ ಭಕ್ತರಿಗೆ ಅನಂತ ಕೃತಜ್ಞತೆ ಸಲ್ಲಿಸ ಒಂದು ಈ ಒಂಜಿ ಕಾರ್ಯಕ್ರಮಗಳು ವೇದಿಕೆ ಪುನಃ ಹಿರಿಯಾಕಲು ಅವೇತೋ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಲ್ತನಕಲು ವೇದಿಕೆ ಮಾತ ಹಿರಿಯಾಕಲೇರು ನಿಖಲ ಸಂಪೂರ್ಣ ಸಾಕಾರಲ ಆಶೀರ್ವಾದಲ ಬೋಡು ಇಂಕ್ ಓಲೆ ಪೋಣಗಲ ನಿಖಲ ಇಂಕ್ ಅಂಚ ತಿಂಚ ಪೋಲೆಂದು ಇಂಕ್ ಪಂಡದು ಈ ಜೀರ್ಣೋದ್ಧಾರ ಕೆಲಸ ಪೊರ್ಲು ಮಲ್ಪರೆ ನಿಖಲ ಸಹಕರಿಸೋಣ ವಿನಂತಿ ಮಲ್ತಂದು ನಿಖ ವೇದಿಕೆ ಇಡ್ತಾನೆ ಹಿರಿಯಾಕಲ್ಲ ಅಂಚನೆ ವೇದಿಕೆ ಎದುರಿಪ್ಪನಂಚನೆ ಹಿರಿಯಾಕಲ್ಲ ಮಾತೇನಲ್ಲ ಆಶೀರ್ವಾದ ನಟ್ಟೊಂದು ಈ ಸಮಿತಿದ ನಿಕ್ಕ ದುಂಬು ಏರೇರು ಅಧ್ಯಕ್ಷರಾದ ಸೇವೆ ಸಲ್ಲಿಸಿದಾರ ಅಕಲ ಮಾತ ಆಶೀರ್ವಾದ ನಟ್ಟೊಂದು ಈ ಕೆಲಸ ಕಾರ್ಯ ಮಲ್ಪರೆ ನಿಖಲ ಸಹಕರಿಸೋಣ ವಿನಂತಿ ಮಲ್ತಂದು ಎರಡು ಪಾತ್ರೆ ಅವಕಾಶ ಮಲ್ತುಕೊರ್ನಂಚಿನ ಮಾತೆರೆಗಳ ವಂದನೆ ಸಲ್ಲಿಸ ಒಂದು ಆ ದೇವನ ಅನುಗ್ರಹ ನಟ್ಟೊಂದಲೇ ಜೈ ಶ್ರೀರಾಮ್. ಸುರ್ಮೇಲು ಅಧ್ಯಕ್ಷರೇ, ಕಾರ್ಯಕ್ರಮದ ಕಡೆಕಾದ ಧನ್ಯವಾದ ಸಮರ್ಪಣೆ. ಈ ಧನ್ಯವಾದ ಸಮರ್ಪಣೆಯನ್ನು ಕೊರ್ರೆ ಬರೆಯುವಲ್ಲಿ ನಮ್ಮ ಶ್ರೀ ಗುಳಿಗ ಕೊರಗಜ್ಜ ಜೀರ್ಣೋದ್ಧಾರ ಸಮಿತಿಯ ಕಾರ್ಯದರ್ಶಿ ಅಂಚಿನ ಸಂದೀಪ್ ಅಂಚನ್. ಇಂದಿನ ಈ ವಿಜ್ಞಾಪನ ಬಿಡುಗಡೆ ಸಮಾರಂಭಕ್ಕೆ ಆಗಮಿಸಿದ ಶ್ರೀ ರವೀಂದ್ರ ರೈ ಕಲ್ಲಿಮಾರ್, ದೀಪ ಪ್ರಜ್ವಲಿಸಿದ ಶ್ರೀ ರವೀಂದ್ರ ರೈ ಕಲ್ಲಿಮಾರ್, ನಿವೃತ್ತ ಮುಖ್ಯೋಪಾಧ್ಯಾಯರು, ಶ್ರೀ ರಾಮಕೃಷ್ಣ ಪ್ರೌಢಶಾಲೆ ಹಳೆಕಳ, ಇವರಿಗೆ ಶ್ರೀ ಗುಳಿಗ ಕೊರಗಜ್ಜ ಕ್ಷೇತ್ರದ ವತಿಯಿಂದ ತುಂಬು ಹೃದಯದ ಧನ್ಯವಾದ ಸಲ್ಲಿಸುತ್ತಿದ್ದೇನೆ. ಹಾಗೂ ಇಂದಿನ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಮುಖ್ಯ ಅತಿಥಿಗಳಾದ ಶ್ರೀ ಜಯಪ್ರಕಾಶ್ ಶೆಟ್ಟಿ ಭಂಡಾರಮನೆ, ಅಧ್ಯಕ್ಷರು ಬ್ರಹ್ಮಕಲಶೋತ್ಸವ ಸಮಿತಿ ಶ್ರೀ ಮಹಾಮಾಯಿ ಕ್ಷೇತ್ರ ಶಾಂತಿ ಪಳಿಕೆ ವರ್ಕಾಡಿ, ಇವರಿಗೂ ಕೂಡ ಶ್ರೀ ಕ್ಷೇತ್ರದ ವತಿಯಿಂದ ತುಂಬು ಹೃದಯದ ಧನ್ಯವಾದಗಳು. ಇನ್ನೋರ್ವ ಅತಿಥಿ ಶ್ರೀ ಸುರೇಶ್ ಚೌಟ, ಅಧ್ಯಕ್ಷರು ಬಂಟರ ಸಂಘ ಉಳ್ಳಾಲವಯ, ಇವರಿಗೂ ಕೂಡ ಶ್ರೀ ಗುಳಿಗ ಕೊರಗಜ್ಜ ಸೇವಾ ಸಮಿತಿಯ ವತಿಯಿಂದ ತುಂಬು ಹೃದಯದ ಧನ್ಯವಾದಗಳು ಸಲ್ಲಿಸುತ್ತಿದ್ದೇನೆ. ಇನ್ನೋರ್ವ ಅತಿಥಿ ಶ್ರೀ ಸೀತಾರಾಮ್ ಶೆಟ್ಟಿ ನೆತ್ತಿಲ ಬಾಳಿಕೆ, ಗೌರವಾಧ್ಯಕ್ಷರು ಶ್ರೀ ಅಯ್ಯಪ್ಪ ಸೇವಾ ಟ್ರಸ್ಟ್ ಅಸೈಗೊಳಿ, ಇವರಿಗೂ ಕೂಡ ಶ್ರೀ ಗುಳಿಗ ಕೊರಗಜ್ಜ ಕ್ಷೇತ್ರದ ವತಿಯಿಂದ ತುಂಬು ಹೃದಯದ ಧನ್ಯವಾದಗಳು. ಇನ್ನೋರ್ವ ಅತಿಥಿ ಶ್ರೀ ಪ್ರಶಾಂತ್ ಕಾಜವ, ಟ್ರಸ್ಟಿಗಳು ಶ್ರೀ ಅಯ್ಯಪ್ಪ ಸೇವಾ ಟ್ರಸ್ಟ್ ಅಸೈಗೊಳಿ, ಇವರಿಗೂ ಕೂಡ ಶ್ರೀ ಕ್ಷೇತ್ರದ ವತಿಯಿಂದ ತುಂಬು ಹೃದಯದ ಧನ್ಯವಾದ ಸಮರ್ಪಿಸುತ್ತಿದ್ದೇನೆ. ಇನ್ನೋರ್ವ ಅತಿಥಿ ಶ್ರೀ ಪ್ರಸಾದ್ ರೈ ಕಲ್ಲಿಮಾರ್, ಅಧ್ಯಕ್ಷರು ಶ್ರೀ ಉಳ್ಳಾಲ್ತಿ ಅಮ್ಮನವರ ಕ್ಷೇತ್ರ ಬಲ್ಯ, ಇವರಿಗೂ ಕೂಡ ಶ್ರೀ ಗುಳಿಗ ಕೊರಗಜ್ಜ ಕ್ಷೇತ್ರದ ವತಿಯಿಂದ ತುಂಬು ಹೃದಯದ ಧನ್ಯವಾದಗಳು. ಈ ಶ್ರೀ ರವಿ ರೈ ಪಜೀರ್, ನಮ್ಮ ಶ್ರೀ ಗುಳಿಗ ಕೊರಗಜ್ಜ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರಾಗಿರುವ ರವಿ ರೈ ಪಜೀರ್, ಇವರನ್ನು ಕೂಡ ಶ್ರೀ ಕ್ಷೇತ್ರದ ವತಿಯಿಂದ ತುಂಬ ಧನ್ಯವಾದ ಸಮರ್ಪಿಸುತ್ತಿದ್ದೇನೆ. ಹಾಗೂ ಈ ನಮ್ಮ ಶ್ರೀ ಗುಳಿಗ ಕೊರಗಜ್ಜ ಸೇವಾ ಸಮಿತಿಯ ಅಧ್ಯಕ್ಷರಾಗಿರುವ ಭಾಸ್ಕರ್ ಕೆ ಗುಡ್ಡೆಮಾರ್, ಇವರಿಗೂ ಕೂಡ ಶ್ರೀ ಕ್ಷೇತ್ರದ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳು. ಹಾಗೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ರವೀಂದ್ರ ಶೆಟ್ಟಿ ಉಳಿದೊಟ್ಟು, ಅಧ್ಯಕ್ಷರು ರತ್ನ ಎಜುಕೇಷನ್ ಟ್ರಸ್ಟ್, ಇವರನ್ನು ಕೂಡ ಶ್ರೀ ಕ್ಷೇತ್ರದ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳು ಸಮರ್ಪಿಸಿದ್ದೇನೆ. ಹಾಗೂ ಸ್ಥಳೀಯರಾಗಿರುವ ಶ್ರೀನಿವಾಸ್ ಶೆಟ್ಟಿ, ಅಧ್ಯಕ್ಷರು ಶ್ರೀ ಅಯ್ಯಪ್ಪ ಸ್ವಾಮಿ ಸೇವಾ ಟ್ರಸ್ಟ್, ಇವರನ್ನು ಕೂಡ ಶ್ರೀ ಕ್ಷೇತ್ರದ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸಿದ್ದೇನೆ. ಹಾಗೂ ವೇದಿಕೆಯಲ್ಲಿರುವ ಶೈಲೇಶ್ ಅಂಚನ್, ಕೋಶಾಧಿಕಾರಿ, ಜಂಟಿ ಸಮಿತಿಯ ಕೋಶಾಧಿಕಾರಿ ಶೈಲೇಶ್ ಅಂಚನ್, ಅವರಿಗೂ ಕೂಡ ತುಂಬ ಹೃದಯದ ಧನ್ಯವಾದ ಸಮರ್ಪಿಸುತ್ತಿದ್ದೇನೆ. ಹಾಗೂ ಇಂದಿನ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಮಾಧ್ಯಮ ಮಿತ್ರರಿಗೂ ಕೂಡ ಧನ್ಯವಾದಗಳು ಸಮರ್ಪಿಸುತ್ತಿದ್ದೇನೆ. ಇಂದಿನ ಈ ಕಾರ್ಯಕ್ರಮವನ್ನು ನಡೆಸಲು ಸ್ಥಳಾವಕಾಶ ನೀಡಿದ ಬಂಟರ ಭವನ ಇದರ ಮುಖ್ಯಸ್ಥರು ಎಲ್ಲ ಸದಸ್ಯರಿಗೂ ಧನ್ಯವಾದ ಸಮರ್ಪಿಸಿದ್ದೇನೆ.